ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಅಸ್ತ್ರ ಗ್ರೂಪ್ ಪ್ರೆಸೆಂಟ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ MGM ರಿಯಾಲಿಟಿ, ಸಹ ಪ್ರಾಯೋಜಕರಾಗಿ BDG ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇವತ್ತಿನ ಸುದ್ದಿಗೊಂದು ಗುದ್ದುವಿನ ವಿಚಾರ ಚಾಲಾಕಿ ಬೈಕ್ ಕಳ್ಳರ ಪಾತಕ ಲೋಕ. ಸಾಮಾನ್ಯವಾಗಿ ಯಾರೂ ಇಲ್ಲದ ಜಾಗದಿಂದ ವಾಹನ ಕಳವು ನಡೆಯುತ್ತದೆ. ಆದರೆ ಇತ್ತೀಚಿನ ಕೆಲವು ಪ್ರಕರಣಗಳಲ್ಲಿ ಜನಸಂದಣಿಯ ಜಾಗದಿಂದಲೇ ಕಳವನ್ನ ಮಾಡಲಾಗಿದೆ. ವೆನ್ಲಾಕ್ ಆಸ್ಪತ್ರೆಯ ಪಾರ್ಕಿಂಗ್ ಸ್ಥಳ, ಮಂಗಳೂರು ಮಹಾನಗರ ಪಾಲಿಕೆಯ ನಿಗದಿತ ಪಾರ್ಕಿಂಗ್ ಸ್ಥಳಗಳಿಂದ ಕಳವಾಗಿದೆ. ಸಿಸಿ ಕ್ಯಾಮೆರಾಗಳು ಇದ್ದರೂ ಕೂಡ ಕ್ಯಾರೆ ಎನ್ನುತ್ತಿಲ್ಲ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ನಗರದಲ್ಲಿ ದ್ವಿಚಕ್ರ ವಾಹನ ಕಳವು ಪ್ರಕರಣಗಳು ಮತ್ತೆ ಹೆಚ್ಚಾಗಿದ್ದು, ದ್ವಿಚಕ್ರ ವಾಹನ ಮಾಲಕರು ಆತಂಕದಿಂದಲೇ ಪಾರ್ಕ್ ಮಾಡಿ ಹೋಗಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ 1 ತಿಂಗಳ ಅವಧಿಯಲ್ಲಿ 7 ದ್ವಿಚಕ್ರ ವಾಹನಗಳು ಕಳ್ಳತನವಾಗಿರುವ ಬಗ್ಗೆ ಪ್ರಕರಣ ದಾಖಲಾಗಿದೆ. ಇದರಲ್ಲಿ 6 ಪ್ರಕರಣಗಳು ನಗರದಲ್ಲೇ ನಡೆದಿವೆ. ಪಾರ್ಕ್ ಮಾಡಿ ಅರ್ಧ ಗಂಟೆ ಕಳೆದು ಬಂದಾಗ ಬೈಕ್ ಇಟ್ಟ ಸ್ಥಳದಲ್ಲಿ ಇರುವುದಿಲ್ಲ. ಸಾಮಾನ್ಯವಾಗಿ ಯಾರೂ ಇಲ್ಲದ ಜಾಗದಿಂದ ವಾಹನ ಕಳವು ನಡೆಯುತ್ತದೆ. ಆದರೆ ಇತ್ತೀಚಿನ ಕೆಲವು ಪ್ರಕರಣಗಳಲ್ಲಿ ಜನಸಂದಣಿಯ ಜಾಗದಿಂದಲೇ ಕಳವು ಮಾಡಲಾಗಿದೆ. ವೆನ್ಲಾಕ್ ಆಸ್ಪತ್ರೆಯ ಪಾರ್ಕಿಂಗ್ ಸ್ಥಳ, ಮಂಗಳೂರು ನಗರ ಪಾಲಿಕೆಯ ನಿಗದಿತ ಪಾರ್ಕಿಂಗ್ ಸ್ಥಳಗಳಿಂದಲೇ ಕಳವಾಗಿದೆ. ಸಿಸಿ ಕ್ಯಾಮೆರಾಗಳು ಇದ್ದರೂ ಕ್ಯಾರೆ ಎನ್ನುತ್ತಿಲ್ಲ. ಕಳವು ಮಾಡಿರುವ ವಾಹನಕ್ಕೆ ನಕಲಿ ನೋಂದಣಿ ಸಂಖ್ಯೆಗಳನ್ನು ಅಳವಡಿಸಿ ಬೇರೆಯವರಿಗೆ ಮಾರುವುದು, ವಾಹನದ ಬಿಡಿ ಭಾಗಗಳನ್ನು ತೆಗೆದು ಗುಜರಿಗೆ ಮಾರಾಟ ಮಾಡುವುದು ನಡೆಯುತ್ತದೆ. ಅಪರಾಧ ಕೃತ್ಯಗಳಿಗೆ ಬಳಕೆ ಮಾಡಲು ಕಳ್ಳತನ ನಡೆಯುತ್ತದೆ. ಆರೋಪಿಗಳ ಪತ್ತೆಗೆ ಹಲವು ಆಯಾಮಗಳಲ್ಲಿ ತನಿಖೆ ನಡೆಯುತ್ತಿದೆ ಎನ್ನುತ್ತಾರೆ ಪೊಲೀಸರು. ದ್ವಿಚಕ್ರ ವಾಹನವನ್ನು ಪಾರ್ಕ್ ಮಾಡಿದ ಬಳಿಕ ಹ್ಯಾಂಡ್ ಲಾಕ್ ಮಾಡಿ, ವಾಹನ ನಿಲ್ಲಿಸಿದ ಬಳಿಕ ವಾಹನದ ಕೀಲಿ ಕೈಯನ್ನು ಮರೆಯದೆ ತೆಗೆದುಕೊಂಡು ಹೋಗಿ ಜನರು, ಭದ್ರತಾ ಸಿಬ್ಬಂದಿ ಸಿಸಿ ಕ್ಯಾಮೆರಾ ಇರುವ ಸ್ಥಳದಲ್ಲೇ ಪಾರ್ಕ್ ಮಾಡಿ, ದಾಖಲೆ ಪತ್ರಗಳನ್ನು, ಬೆಲೆ ಬಾಳುವ ವಸ್ತುಗಳನ್ನು ವಾಹನದಲ್ಲಿಯೇ ಬಿಡಬೇಡಿ. ರಾತ್ರಿ ಪಾರ್ಕ್ ಮಾಡುವಾಗ ಬೆಳಕು ಇರುವ ಜಾಗದಲ್ಲಿ ಪಾರ್ಕ್ ಮಾಡಿ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು. ಇದರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರಾದಂತಹ ಮೋಹನ್ ಬೋಳಂಗಡಿ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚೆಗೆ ಮಂಗಳೂರಿನಲ್ಲಿ ಕೂಡ ಕಳವು ಪ್ರಕರಣ ಜಾಸ್ತಿ ಆಗ್ತಾ ಇದೆ ಸರ್, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಕಳವು ಎನ್ನುವುದು ಸಹ ಒಂದು ಓಲ್ಡೆಸ್ಟ್ ಪ್ರೊಫೆಷನ್ ಅಂತ. ಹೌದು. ಯಾಕಂತ ಹೇಳಿದ್ರೆ ಆ ಪ್ರೊಫೆಷನ್ ಅಲ್ಲಿ ಲಾಭ ಇದೆ, ಯಾವುದೇ ಬಂಡವಾಳ ಇಲ್ಲ. ಅವನ ಬುದ್ಧಿವಂತಿಕೆ, ಚಾಕಚಕ್ಯತೆ ಮತ್ತು ಧೈರ್ಯ ಇಷ್ಟೇ ಇರುವುದರಲ್ಲಿ. ಅದೇ ಅವನ ಬಂಡವಾಳ. ಅವ ಕಳವು ಮಾಡ್ತಾನೆ, ಕೊಂಡೋಗ್ತಾನೆ, ಅದನ್ನು ಮಾರಾಟ ಮಾಡ್ತಾನೆ, ದುಡ್ಡು ಬರ್ತದೆ. ಒಂದು ಸ್ವಲ್ಪ ದಿವಸ ಮೋಜು ಮಸ್ತಿ ಮಾಡ್ತಾನೆ, ಮತ್ತೆ ಮತ್ತೊಂದು ಕಡೆಯಲ್ಲಿ ಕಳವು ಮಾಡ್ತಾನೆ. ಯಾಕಂದ್ರೆ ಕಳವು ಮಾಡುವುದೇ ಒಂದು ವೃತ್ತಿ. ಈಗ ಪೊಲೀಸ್ ಠಾಣೆಯ ದಾಖಲೆಗಳಲ್ಲಿ ನೋಡಿದ್ರೆ ನಿಮ್ಗೆ ಪ್ರತಿ ಪೊಲೀಸ್ ಠಾಣೆಯಲ್ಲಿ MOB ಲಿಸ್ಟ್ ಅಂತ ಇದೆ, ಮೋಡಸ್ ಆಫೆಂಡರ್ಸ್ ಬುಕ್ ಅಂತ ಇದೆ. ಯಾವುದೇ ಒಬ್ಬ ಕಳವು ಮಾಡಿದ ಪ್ರಕರಣದಲ್ಲಿ ಸಿಕ್ಕಿ ಬಿದ್ರೆ ಅದನ್ನ ಫೋಟೋ ತೆಗೆದು, ಅವರ 4 ಬಗೆದಿದ್ದು ಫೋಟೋ ತೆಗೆದು ಅವನೊಂದು MOB ಲಿಸ್ಟ್ ಅಂತ ರೆಡಿ ಆಗುತ್ತೆ. ಬೇರೆ ರೀತಿಯಲ್ಲಿ ಅದನ್ನ ಒಫೆಂಡಿಂಗ್ ರೀತಿಯಾಗಿ ಅದನ್ನು ಸಂಕ್ಷಿಪ್ತವಾಗಿ ಬರೆದಿರ್ತಾರೆ. ಅವನ ಮನೆಯಲ್ಲಿ ಅವನ ಸಂಬಂಧಿಕರು ಯಾರು, ಅವನ ಸ್ನೇಹಿತರು ಯಾರು, ಎಲ್ಲ ಎಂಟ್ರಿ ಇರ್ತದೆ MOB ಲಿಸ್ಟ್ ಅಲ್ಲಿ. ಅದನ್ನೆಲ್ಲ ಮಾಡಿರ್ತಾರೆ. ಅಂತ ಸಂದರ್ಭದಲ್ಲಿ ಪೊಲೀಸರು ಏನ ಮಾಡ್ತಾರೆ, ಅದೇ ಅವನು ಕಳವು ಮಾಡುವಂತ ರೀತಿಯಲ್ಲೇ ಒಂದು ಕಳವು ಆಗಿದ್ದಾರೆ, ಸುರಿಗೆ ಹೋಗಿ ಅವನನ್ನು ಚೆಕ್ ಮಾಡ್ಲಿಕ್ಕೆ ಹೋಗ್ತಾರೆ. ಅವ ಆ ಸಂದರ್ಭದಲ್ಲಿ ಎಲ್ಲಿದ್ದ ಅಂತ, ಅವ ಆ ಸಂದರ್ಭದಲ್ಲಿ ನಿಗದಿತ ಮನೆಯಲ್ಲಿ ಇಲ್ಲದೆ ಇದ್ದಾರೆ, ಅವನೇ ಕಳವು ಮಾಡಿರ್ಬೋದು ಅಂತೇಳಿ ಅವನನ್ನು ಕರ್ಕೊಂಡು ಬರುವಂತ ಇದೆ. ಮತ್ತೆ ಅಲ್ಲಿ ಆ ಸಂದರ್ಭದಲ್ಲಿ ಫಿಂಗರ್ ಪ್ರಿಂಟ್ಸ್ ಸಿಕ್ಕಿದ್ರೆ ಆ ಫಿಂಗರ್ ಪ್ರಿಂಟ್ಸ್ ಅನ್ನು ಟ್ಯಾಲಿ ಮಾಡ್ತಾರೆ. ಟ್ಯಾಲಿ ಮಾಡಿದಾಗ ಎಲ್ಲಾದ್ರೂ ಒಂದು ಕಡೆಯಲ್ಲಿ ಕಳವು ಮಾಡಿ ಸಿಕ್ಕಿ ಬಿದ್ದವನ ಫಿಂಗರ್ ಪ್ರಿಂಟ್ಸ್ಗೆ ಮ್ಯಾಚ್ ಆದ್ರೆ ಇಂಥವನೇ ಕಳವು ಮಾಡಿದಂತ ಐಡೆಂಟಿಫೈ ಮಾಡ್ತಾರೆ, ಅಥವಾ ಅವನನ್ನು ಪತ್ತೆ ಹಚ್ಚುವಂತ ಕೆಲಸ ಮಾಡ್ತಾರೆ. ಈ ಪ್ರೊಸೆಸ್ ನಡೆಯುವಾಗ ಏನಾಗ್ತದೆ ಅಂದ್ರೆ ಸುಮಾರು 1 ತಿಂಗಳು, 1.5 ತಿಂಗಳು, 2 ತಿಂಗಳು, 3 ತಿಂಗಳು ಈ ಟೈಮಲ್ಲಿ ಹೋಗ್ತದೆ. ಆ ಸಂದರ್ಭದಲ್ಲಿ ಏನು ಕಳವಾದ ಸ್ವತ್ತುಗಳಿರ್ತದೆ ಅದು ಡಿಸ್ಪೋಸಲ್ ಆಗಿರ್ತದೆ. ಬೇರೆ ಬೇರೆ ರೀತಿಯಲ್ಲಿ ಡಿಸ್ಪೋಸಲ್ ಆಗುತ್ತೆ. ಈಗ ದ್ವಿಚಕ್ರ ವಾಹನ ಅಂತ ಹೇಳಿದ ಕೂಡಲೇ ನಿಮಗೆ ಆಸ್ ಇಟ್ ಈಸ್ ಬೈಕನ್ನೇ ಮಾರಾಟ ಮಾಡಿರುವುದಿಲ್ಲ.
ಓಕೆ. ಅಂತ ಸಾಧ್ಯತೆಗಳು ಭಾರಿ ಕಡಿಮೆ. ಕಡಿಮೆ. 100 ಬೈಕ್ಗಳಲ್ಲಿ ಒಂದು 10 ಬೈಕನ್ನು ಅದೇ ರೀತಿಯಲ್ಲಿ ಮಾರಾಟ ಮಾಡ್ತಾರೆ. 90 ಬೈಕನ್ನು ಏನು ಮಾಡ್ತಾರೆ ಅಂತ ಹೇಳಿ ಯಾವುದಾದ್ರು ಒಂದು ಗ್ಯಾರೇಜಿಗೆ ಕೊಂಡೋಗಿ ಕೊಡ್ತಾರೆ. ಅದರ ಪಾರ್ಟ್ಸ್ ಅನ್ನೆಲ್ಲ ಬಿಚ್ಚಿಸ್ತಾರೆ. ಅದರ ಟೈರ್ ಬೇರೆ ಮಾಡ್ತಾರೆ. ಅದರ ಮಾಡ್ತಾರೆ. ಒಂದೇ ಅಂಗಡಿಗೆ ಮಾರುದಿಲ್ಲ, ಬೇರೆ ಬೇರೆ ಅಂಗಡಿಗಳಿಗೆ ಸಾಮಾನ್ಯವಾಗಿ ಗುಜರಿಗೆ ಮಾರುವುದು. ಅವನಿಗೆ ಒಂದು ಬೈಕ್ ಹೀಗೆ ಮಾರಾಟ ಮಾಡಿದ್ರೆ ಒಂದು 15,000 ಸಿಕ್ಕಿದ್ರೆ ಈಗ ಗುಜರಿಗೆ ಮಾರಿದ್ರೆ 5,000 ಸಿಗ್ತದೆ. ಸೇಫೆಸ್ಟ್ ಇದು. ಇದನ್ನು ರಿಕವರಿ ಮಾಡ್ಲಿಕ್ಕೆ ಆಗುದಿಲ್ಲ ಪೊಲೀಸರಿಗೆ. ಅಷ್ಟು ಪಾರ್ಟ್ ಅನ್ನು ರಿಕವರಿ ಮಾಡಿಕೊಂಡು ಪುನಃ ಬೈಕ್ ಅನ್ನು ಸೆಟ್ ಮಾಡಬೇಕು. ಸೆಟ್ ಮಾಡಿ ಅದನ್ನು ಕೋರ್ಟಿಗೆ ಅವರು ಪಿ ಎಫ್ ಹಾಕಬೇಕು. ಆ ರೀತಿಯಾಗಿ ಕೋರ್ಟಿಗೆ ಪಿ ಎಫ್ ಹಾಕಿದ್ರೆ ಮಾತ್ರ ಅದರ ಯಾರು ಕಂಪ್ಲೇಂಟ್ ಇದ್ದಾನೆ ಒರಿಜಿನಲ್ ಓನರ್ ಅವನಿಗೆ ಆ ಬೈಕನ್ನು ಕೋರ್ಟಿಂದ ರಿಲೀಸ್ ಮಾಡ್ಲಿಕ್ಕೆ ಆಗೋದು. ಈಗ ನಿನ್ನ ಬೈಕ್ ಇದ್ದು ಇಷ್ಟಿಷ್ಟು ಪಾರ್ಟ್ ಸಿಕ್ಕಿದೆ ನೀನು ಹಿಡ್ಕೊಂಡು ಹೋಗು ಅಂತೇಳಿ ಅವ ಹಿಡ್ಕೊಂಡು ಹೋಗಲ್ಲ. ಅದನ್ನು ಅವನಿಗೆ ಕೋರ್ಟ್ ಕೊಡ್ಲಿಕ್ಕೂ ಆಗುದಿಲ್ಲ. ಈ ರೀತಿಯ ಸಮಸ್ಯೆಗಳಿದೆ. ಅದೆಲ್ಲವೂ ಗೊತ್ತಿರ್ತದೆ ಈ ಕಳ್ಳರಿಗೆ. ಕಳ್ಳರಿಗೆ ಮತ್ತೊಂದು ವರದಾನ ಏನು ಅಂತ ಹೇಳಿದ್ರೆ, ಒಂದು ಪ್ರಕರಣದಲ್ಲಿ ಆತ ಸಿಕ್ಕಿಬಿದ್ದ ಅಂತ ಇಟ್ಕೊಳ್ಳಿ, ಆತನ ಮೇಲಿನ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆ ಆಯ್ತು ಅಂತ ಇಟ್ಕೊಳ್ಳಿ, ಒಂದು 10-12 ಮಂದಿ ಅವನ ವಿರುದ್ಧವೇ ಸಾಕ್ಷಿ ನುಡಿಯುವಂತ ಅನಿವಾರ್ಯತೆ ಇರ್ತದೆ. ರಿಕವರಿ ಟೈಮಲ್ಲಿ ಮಾಜಾರು ಮಾಡಿದವರು, ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಸಾಕ್ಷಿ. ಅವನಿಗೆ ಶಿಕ್ಷೆ ಆಯ್ತು ಅಂತ ಇಟ್ಕೊಳ್ಳಿ, ಅವನಿಗೆ ಮ್ಯಾಕ್ಸಿಮಮ್ ಶಿಕ್ಷೆ ಆಗೋದು 1 ವರ್ಷ 6 ತಿಂಗಳು, 1 ವರ್ಷ 2 ವರ್ಷ, ಅಂದ್ರೆ ಒಟ್ಟಾಗೆ 3 ವರ್ಷದಿಂದ ಕೆಳಗಿನ ಶಿಕ್ಷೆ ಆಗುವುದು. ಅವನೊಂದು 10 ಪ್ರಕರಣಗಳನ್ನು ಒಳಗೊಂಡಿದ್ದಂತ ಹೇಳಿದ್ರೆ ಅವನಿಗೆ ಮ್ಯಾಕ್ಸಿಮಮ್ ಶಿಕ್ಷೆ ಆಗುವುದೇ 3 ವರ್ಷ. 3 ವರ್ಷ ಜೈಲಲ್ಲಿ ಇರ್ತಾನೆ. ಅಷ್ಟು ಪ್ರಕರಣ ಮುಗಿಸ್ಕೊಂಡು ಹೊರಗೆ ಬರ್ತಾನೆ. ಮೊನ್ನೆ ಇತ್ತೀಚೆಗೆ ಇಲ್ಲಿ ಕಾಪಿನ ಹತ್ರ ಏನು ಇತ್ತೆ ಬರ್ಪೆ ಅಂತ ಹೇಳಿ ಒಬ್ಬ ಇದ್ದಾನೆ, ಅಬೂಬಕರ್ ಅಂತ ಹೇಳಿ, ಅವನನ್ನು ಪೊಲೀಸರು ಹಿಡಿದ್ರು. ಅವನಿಗೆ ಈಗ ಸಾಧಾರಣ 70-78 ವರ್ಷ. 78 ವರ್ಷ, ಸುಮಾರು 50 ವರ್ಷಗಳಿಂದ ಕಳವು ಮಾಡ್ತಾ ಇದ್ದಾನೆ. ಸಿಕ್ಕಿಬಿದ್ದದ್ದು ಇವಾಗ ಅಲ್ಲ, ಆಗೆಲ್ಲ ಸಿಕ್ಕಿಬಿದ್ದು ಅವನ ಮೇಲೆ ಒಂದು 100ಕ್ಕೂ ಚಿಲ್ಲರೆ ಮೇಲೆ ಕೇಸುಗಳಿವೆ. ಅಷ್ಟು ಕೇಸುಗಳಲ್ಲಿ ಆತ ಕೋರ್ಟಿಗೆ ಹೋಗಿ ಕೋರ್ಟಿಂದ ರಿಲೀಸ್ ಆಗಿ ಬಂದವನು. ಅವ ಚಿಕ್ಕಮಂಗ್ಳೂರ್ನವ, ಇಲ್ಲಿಗೆ ಬಂದು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಗೆ ಅಲ್ಲಿ ಕಳ್ಳತನ ಮಾಡೋದು. ಅವ ಬೆಳಿಗ್ಗೆ ಎದ್ಕೊಂಡು ಹೋಗ್ತಾನೆ ಸಾಮಾನ್ಯವಾಗಿ. ಅವನದೊಂದು 2 ವೀಲರ್ ಇತ್ತು, ಕೆನೆಟಿಕ್. ಅದರಲ್ಲಿ ಒಂದು ಇತ್ತೆ ಬರ್ಪೆ ಅಂತ ಒಂದು ಲೈನ್ ಇತ್ತು. ಅದಕ್ಕಾಗಿ ಅವನಿಗೆ ಇತ್ತೆ ಬರ್ಪೆ ಅಬೂಬಕರ್ ಅಂತಲೇ ಹೆಸರು. ಆಯ್ತಾ. ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಅವನು ರಿಕ್ಷಾ ಡ್ರೈವರು, ಒಳ್ಳೆ ಲೋಕಲ್ ಅಲ್ಲಿ ಚೆನ್ನಾಗಿ ಸಂಪರ್ಕ ಇದ್ದವನು. ಅವನನ್ನು ಫಸ್ಟಿಗೆ ಅರೆಸ್ಟ್ ಮಾಡಿದ್ದೆ ಮಂಗಳೂರು ಪೊಲೀಸು, DCIB ಪೊಲೀಸರು 94-95 ಅವನನ್ನು ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ಅವನನ್ನು ರಿಕವರಿ ಮಾಡ್ಲಿಕ್ಕೆ ಅಂತೇಳಿ ಚಿಕ್ಕಮಂಗ್ಳೂರಿಗೆ ಹೋದಾಗ ಚಿಕ್ಕಮಂಗ್ಳೂರಲ್ಲಿ ಇವರನ್ನು ನೋಡ್ಲಿಕ್ಕೆ ಅಷ್ಟು ಜನ ಅಂತೆ. ಅಬೂಬಕರ್ನ ಹಿಡಿದಿದ್ದಾರೆ ಪೊಲೀಸರು. ಯಾಕೆ ಅಂತ, ಯಾಕಂದ್ರೆ ಅಲ್ಲಿ ಅವ ಕಳ್ಳ ಅಲ್ಲ, ಅಲ್ಲಿ ಒಂದು ನಂಬಿಕಸ್ತ ರಿಕ್ಷಾ ಡ್ರೈವರ್ ಏನಾಗಿದ್ದಾರೆ ಅಲ್ಲಿ ಒಂದು ಆ ರೀತಿಯಾಗಿ ಅವನನ್ನು ಇದು ಮಾಡಿದ್ರು. ಅದ ನಂತರ ಇಲ್ಲೇ ಪೊಲೀಸರಿಗೆ ಅವನ ಹೆಂಡತಿ ಇದ್ಲು. ನಮ್ಗೆ ತಮಾಷೆ ಅಂತ ಹೇಳಿದ್ರೆ, ಅವನು ಮನೆಗೆ ಬರ್ಲಿಲ್ಲ ಅಂತ ಇದ್ರೆ ಅವನ ಹೆಂಡತಿ ಮಂಗಳೂರಿಗೆ ಉಟ್ಕೊಂಡು ಬರ್ತಾ ಇದ್ಲು. ಅವಳಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಮಂಗಳೂರಿನ ಪೊಲೀಸರು ಯಾರಾದ್ರೂ ಅರೆಸ್ಟ್ ಮಾಡಿದ್ದಾರೆ ಅಂತ. ಅದಕ್ಕೆ ಇಲ್ಲಿ ಬಂದು ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ಲು, ಯಾವ ಪೊಲೀಸ್ ಸ್ಟೇಷನ್ ಅವನನ್ನು ಇಟ್ಟಿದ್ದಾರೆ ಅಂತ. ಯಾಕಂದ್ರೆ ಒಂದು ಕಳ್ಳನನ್ನು ಬೆಳಿಗ್ಗೆ ಹಿಡಿದು ಸಂಜೆ ವೇಳೆಗೆ ಪೊಲೀಸರು ಕಳಿಸುವುದಿಲ್ಲ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸಾಧ್ಯನೇ ಆಗುದಿಲ್ಲ. ಪ್ರೊಸೀಜರ್ ಅಷ್ಟೇ ಇದೆ. ಅವನನ್ನು ಎನ್ಕ್ವೈರಿ ಮಾಡಬೇಕು, ಅವನನ್ನು ಇಂಟ್ರಾಗೇಷನ್ ಮಾಡಬೇಕು, ಅವ ಹೇಳಿದ್ದು ಸತ್ಯ ಅಂತ ಹೇಳಿ ವೆರಿಫಿಕೇಶನ್ ಮಾಡಬೇಕು, ಕನ್ಫರ್ಮ್ ಮಾಡ್ಕೋಬೇಕು. ಅದೆಲ್ಲ ಮಾಡುವಾಗ 4-5 ದಿವಸ ಎಲ್ಲ ಹೋಗ್ತದೆ. ಆ ಸಂದರ್ಭದಲ್ಲಿ ಅವ್ರು ಪೊಲೀಸ್ ಸ್ಟೇಷನ್ ಇಲ್ಲಿಗಲ್ ಕಸ್ಟಡಿಯಲ್ಲಿ ಇಟ್ಕೊಳ್ಬೇಕು. ಪೊಲೀಸರ ಕಾನೂನು ಪ್ರಕಾರ ಆ ರೀತಿಯಾಗಿ ಇಟ್ಕೊಳ್ಳೋದು ತಪ್ಪು. ಇಲ್ಲಿಗಲ್ ಕಸ್ಟಡಿಯಲ್ಲಿ ಇಟ್ಕೊಳ್ಬೇಕು. ಅಂತ ಸಂದರ್ಭದಲ್ಲಿ ಅವಳು ಬಂದು ಯಾವ ಸ್ಟೇಷನ್ ಇದ್ದಲ್ಲಿ ಅವಳು ವಕೀಲರಲ್ಲಿಗೆ ಹೋಗ್ತಾಳೆ. ವಕೀಲರಿಗೆ ಹೋಗಿ ಹೀಗೆ ಅವನು ಪಣಬೂರು ಸ್ಟೇಷನ್, ಆಗ ವಕೀಲರು ಸಂಪರ್ಕ ಮಾಡ್ತಾರೆ. ನೋಡಿ ಅವ್ರನ್ನ ಯಾವಾಗ ಪ್ರೊಡ್ಯೂಸ್ ಮಾಡ್ತೀರಿ. ಯಾವಾಗ ವಕೀಲರು ಎಂಟ್ರಿ ಆದ್ರೆ ತೆಗೆದು ಪೊಲೀಸರು ಏನ್ ಮಾಡ್ತಾರೆ, ಬೇರೆ ಬೇರೆ ಕೇಸುಗಳನ್ನು ಬೇರೆ ಬೇರೆ ಕೇಸುಗಳನ್ನು ಎನ್ಕ್ವೈರಿ ಮಾಡೋದು ಬಿಟ್ಟು ಎಷ್ಟು ಕೇಸುಗಳು ಸಿಕ್ಕಿದೆ ಅಷ್ಟೇ ಕೇಸುಗಳಲ್ಲಿ ಅವರನ್ನು ಪ್ರೊಡ್ಯೂಸ್ ಮಾಡಿಬಿಡ್ತಾರೆ. ಬೇರೆ ಕೇಸುಗಳು ಡಿಟೆಕ್ಟ್ ಆಗುದಿಲ್ಲ.
ಯಾಕಂದ್ರೆ ಅವರು ದಿವಸಕ್ಕೆ ಒಂದೇ ಕೇಸ್ ಹೇಳುದು, ಒಂದೊಂದು 10 ಕೇಸು ಮಾಡಿರ್ತಾನಲ್ವಾ, ಅವ ಹೇಳುದು ಒಂದೇ ಕೇಸು. ಆ ಕೇಸಿನಲ್ಲಿ ಇವರಿಗೆ 3 ದಿವಸ ಬೇಕು. ಅವ 2ನೇ ಕೇಸ್ ಹೇಳುವಾಗ ಇಷ್ಟೊತ್ತಿಗೆ ಅಡ್ವೊಕೇಟ್ಸ್ ಎಂಟ್ರಿ ಆಗಿ, ಅದರಿಂದಾಗಿ ಅಂತ ಪ್ರಕರಣಗಳು ಪತ್ತೆ ಆಗದೆ ಉಳಿತದೆ. ದೂರು ಏನು ಪೊಲೀಸರ ಮೇಲೆ ಬರುತ್ತೆ. ಪೊಲೀಸರು ನಮ್ಮ ಮನೆಯ ಕಳ್ಳತನ ಪ್ರಕರಣ ನಡೆಯಲಿಲ್ಲ, ಕಳ್ಳನ ಹಿಡಿದಿದ್ದಾರೆ ಅಂತ, ನಮ್ಮ ಮನೆಯದು ಪ್ರಾಪರ್ಟಿ ಸಿಗ್ಲಿಲ್ಲ ಅಂತ. ಇಂಥದ್ದು ಬೇಕಾದಷ್ಟು ಕಥೆಗಳಿವೆ. ನಾನು ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ. ಈ ಬಂಟ್ವಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಕುಕ್ಕಾಜಿ ಅಂತ ಒಂದು ಪ್ರದೇಶ ಇದೆ. ಅಲ್ಲಿ ಒಂದು ಮನೆ ಕಳ್ಳತನ ಆಯ್ತು. ಮನೆಗೆ ಒಬ್ರು ನುಗ್ಗಿ ಕಳ್ಳತನ ಮಾಡಿದ್ದು. ಆ ಕಾಲದಲ್ಲಿ 88-89 ಆಯ್ತಾ, 1,75,000 ಮೌಲ್ಯದ ವಸ್ತುಗಳು ಮತ್ತೆ 90ರ ಇದರಲ್ಲಿ ವಸ್ತುಗಳು ಕಳ್ಳತನ ಆಯ್ತು. ಕಳ್ಳತನ ಆಗಿ ಪೊಲೀಸರುಗೆ ಹೋಯ್ತು. ಪೊಲೀಸರು ಹೋದ್ರು, ಜೆ ಮರಿಯಪ್ಪ ಅಂತ ಹೇಳಿ ಸಬ್ ಇನ್ಸ್ಪೆಕ್ಟರ್ ಇದ್ರು. ಈಗ ಡಿಸೆಫ್ ಇದ್ದಾರಲ್ಲ, ಈಗ ಡಿಸೆಫ್ ಇದ್ದಾರೆ ಅಂತ ಮರಿಯಪ್ಪ ಅಂತ ಹೇಳಿ ಒಬ್ರು ಡಿಸೆಫ್ ಇದ್ದಾರೆ, ಅವರ ತಂದೆ ಎಸ್.ಜೆ. ಮರಿಯಪ್ಪ ಅಂತ ಹೇಳಿ ಅವರು ಸಬ್ ಇನ್ಸ್ಪೆಕ್ಟ್ರು. ಅವರು ಸ್ಪಾಟಿಗೆ ಹೋದ್ರು. MR ಪೂಜಾರಿ SP ಅವರು ಬಂದಿದ್ರು. ಬಂದು ಎಲ್ಲ ಇನ್ಸ್ಪೆಕ್ಷನ್ ಎಲ್ಲ ಆಯ್ತು. ಮತ್ತೆ ಅದಕ್ಕೊಂದು ಟೀಮ್ ಮಾಡಿದ್ರು. ಟೀಮ್ ಅಂದ್ರೆ ಈಗಿರಾಗಿ ದೊಡ್ಡ ಟೀಮ್ ಮಾಡ್ಲಿಕ್ಕಿಲ್ಲ. 2 ಪೊಲೀಸರು, ಒಬ್ರು ವಿಟ್ಲದ ಪೊಲೀಸು, ಒಂದು ಬಂಟ್ವಾಳದ ಪೊಲೀಸ್, ಒಂದು ನಾರಾಯಣ ಮಣಿಯಾನಿ ಮತ್ತು ಅವರ ಭಾವನೆಂಟು ಶಿವರಾಮ್ ಮಣಿಯಾನಿ ಅಂತ ಹೇಳಿ ಅವರಿಬ್ರು, ಅದೊಂದು ಟೀಮ್. 2 ಸಹ ಕ್ರೈಮ್ ಸ್ಟಾಫ್. ಆಗ ಅವರು 4 ದಿವಸಕ್ಕೆ ಗೋಪಾಲ್, ಕಡಂದಲೆ ಗೋಪಾಲ್ ಅಂತ ಹೇಳಿ ಒಬ್ಬರನ್ನು ಅರೆಸ್ಟ್ ಮಾಡಿ ಹಿಡಿದು. ಯಾಕಂದ್ರೆ ಅವನು ಹಳೆಯ MOB, ಹಳೆಯ ಕಳ್ಳವ, ಕಡನಲೆ ಅಂದ್ರೆ ಮೂಡಬಿದ್ರೆ ಹತ್ರ ಕಡನಲೆ ಅವನು. ಅವನನ್ನು ಹಿಡಿದು ಅವನನ್ನು ಇಂಟ್ರಗೇಷನ್ ಮಾಡಿದಾಗ ಅವನೇ ಮನೆಯದು ಕಳ್ಳತನ ಮಾಡಿದ್ದು ಅಂತ ಹೇಳಿದ್ರೆ ಆ ಪ್ರಾಪರ್ಟಿ ಎಲ್ಲ ಸಿಕ್ತು. ಸಿಕ್ಕಿದಾಗ ಅದನ್ನು ಎಲ್ಲ ರಿಕವರಿ ಮಾಡಿದ್ರು. ಅದನ್ನು ನೋಡ್ಲಿಕ್ಕೆ SP ಅವರು ಬಂದ್ರು, ಎಲ್ಲ ಆಯ್ತು. ಇಷ್ಟೊತ್ತಿಗೆ ಇವನು ಅದು ಯಾಕಂದ್ರೆ ಆ ಪ್ರಾಪರ್ಟಿಯನ್ನು ಅವ್ರು ಅಷ್ಟು ಬೇಗ ರಿಕವರಿ ತೋರಿಸಿದ್ದು ಯಾಕಂತ ಹೇಳಿದ್ರೆ ಅದೊಂದು ಇಶ್ಯೂ. ಆ ಕಾಲದಲ್ಲಿ ಎಷ್ಟು ದೊಡ್ಡ ಮೊತ್ತದ ಒಂದು ಕಳ್ಳತನ ಇದೆ, ಅದನ್ನು 2 ದಿವಸದಲ್ಲಿ ಪೊಲೀಸರು ಹಿಡಿದ್ರು ಅಂತ ಹೇಳಿದ್ರೆ ಪೊಲೀಸರಿಗೂ ಒಂದು ರೀತಿಯಲ್ಲಿ ಘನತೆ, ಸಾರ್ವಜನಿಕರ ವಿಶ್ವಾಸದಲ್ಲಿ ಇರ್ತದೆ. ಅದನ್ನು ಬೇಗ ಅದನ್ನು ಮಾಡಿದ್ರು. ಮಾಡಿ ಅವನನ್ನು ಕಸ್ಟಡಿ ತಗೊಂಡ್ರು. ಈ ಪ್ರಾಪರ್ಟಿ ಕೋರ್ಟಿಗೆ ಹೋಯ್ತು. ಕಸ್ಟಡಿ ತಗೊಂಡು ಅವನು ಬೇರೆ ಬೇರೆ ಕೇಸುಗಳಲ್ಲಿ ಹೇಳಿದ್ದ. ಆ ಕೇಸುಗಳಲ್ಲಿ ಕೆಲವು ಪ್ರಾಪರ್ಟಿ ರಿಕವರಿ ಆಯ್ತು. ಅದರಲ್ಲಿ ಇಲ್ಲಿ ನಮ್ಮ ಬಿಕನಗಟ್ಟೆಯ ಒಂದು ಮನೆದ್ದು ಎಲ್ಲ, ಕೆಲವು ಒಂದು ಕಾರ್ಕಳದ ಒಂದು ಬಸದಿದ್ದು ಕೆಲವು ಕೇಸುಗಳೆಲ್ಲ ಇತ್ತು. ಅದರಲ್ಲೆಲ್ಲ ರಿಕವರಿ ಆಗಿ ಅದರಲ್ಲಿ ಅದನ್ನು ಎಷ್ಟೊತ್ತಿಗೆ ಸಬ್ ಇನ್ಸ್ಪೆಕ್ಟರ್ಗೆ ಏನಾಯ್ತು, ಅವರಿಗೆ ಡಾಕ್ಟರ್ ಹೇಳಿದ್ರು ಬಂದು ನೀವು ಅಡ್ಮಿಷನ್ ಆಗಬೇಕು, ಹಾಸ್ಪಿಟಲ್ ಅಡ್ಮಿಷನ್. ಅವ್ರಿಗೇನು ಆರೋಗ್ಯ ಸಮಸ್ಯೆ ಇತ್ತು. ಆರೋಗ್ಯ ಸಮಸ್ಯೆ ಇದ್ದಾಗ ಅವರು ಏನು ಮಾಡಿದ್ರು, ಇವನನ್ನು ಮತ್ತು 2 ಪ್ರಾಪರ್ಟಿ ಬರ್ಲಿಕ್ಕಿತ್ತು. ಯಾವುದು ನಿಮಗೆ ಪ್ರಾಪರ್ಟಿ ಅಂತ ಹೇಗಿರ್ತದೆ ಅಂತ ಹೇಳಿದ್ರೆ, ನಿಮಗೆ ಒಂದು ಮನೆಯಿಂದ ಕಳ್ತನ ಮಾಡಿರ್ತಾರೆ, ಒಂದು ಬಂಗಾರದ ಒಡವೆಗಳನ್ನು ಕಳ್ತನ ಮಾಡಿರ್ತಾರೆ, ಒಂದು ಬೆಳ್ಳಿಯ ಒಡವೆಗಳನ್ನು ಕಳ್ತನ ಮಾಡಿರ್ತಾರೆ. ಅದನ್ನು ಅವರು ಒಂದು ಅಂಗಡಿಗೆ ಮಾರಿರ್ತಾರೆ. ಪೊಲೀಸರು ಅಲ್ಲಿಗೆ ಹೋಗಿ ನೋಡುವಾಗ ಅವ ಏನ್ ಮಾಡಿದ್ದಾನೆ, ಪರ್ಚೇಸ್ ಮಾಡಿದವನು ಅಂಗಡಿಯವನು, ಅವನು ಅದನ್ನು ಕರಗಿಸಿರ್ತಾನೆ. ಈ ಕರಗಿಸಿದ ಬಂಗಾರದ ಗಟ್ಟಿಗಳನ್ನ ತಂದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಇಂತಿಂತ ಕೇಸಿನಲ್ಲಿ ಇಂತಿಂತ ಪ್ರಕರಣದ ಗಟ್ಟಿ ಅಂತ ಹೇಳಿ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಆ ಗಟ್ಟಿಗಳನ್ನ ಆ ಪಾರ್ಟಿ ಕೈಯಲ್ಲಿ ಕೊಟ್ಟು, ನೀವು ಆ ಬಂಗಾರವನ್ನು ಎಲ್ಲಿ ಮಾಡಿಸಿದ್ದೀರಿ, ಈಗ ನನಗೆ ಶೋರೂಮ್ಗಳಲ್ಲಿ ಇರಲಿಲ್ಲ, ಯಾವ್ದು ಚಿನ್ನವರ ಅಂಗಡಿಯಲ್ಲಿ ಜ್ಯುವೆಲರಿ ಶಾಪ್ ಅಲ್ಲಿ ಮಾಡಿಸುದು, ಈಗ ಅವ್ರ ಹತ್ರ ಕೊಂಡೋಗಿ ಕೊಡಿ, ಅವನು ಅದೇ ರೀತಿಯ ಬಂಗಾರವನ್ನು ಮಾಡಿಕೊಡ್ಲಿ. ಅದು ಕಾಸಿನ ಸರವ, ಜುಮ್ಕಿಯ, ಬೇರೆ ಬೇರೆ ಆ ರೀತಿಯ ಮಾಡಿಕೊಡ್ಲಿ ಅಂತ ಹೇಳಿ. ಹಾಗೆ ಗಟ್ಟಿಯನ್ನೆಲ್ಲ ಪಾರ್ಟಿಗೆ ಕೊಟ್ಟಿದ್ರು. ಪಾರ್ಟಿ ಅದನ್ನು ಅವರ ಇದರಲ್ಲಿ ಚಿನ್ನದ ಕೆಲಸಗಾರರಲ್ಲಿ ಕೊಟ್ಟಿದ್ದಾರೆ. ಅವರು ಅದನ್ನು ತಂದು ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ಗೆ. ಯಾಕಂದ್ರೆ ಮತ್ತೆ ಅದು ರಿಲೀಸ್ ಆಗಬೇಕು ಕೋರ್ಟಿಂದ, ಹಾಗೆ ಕೊಟ್ಟಿದ್ದಾರೆ. ಈ ಬಂಗಾರ ಇತ್ತು, ಮತ್ತೆ 1-2 ಬಂಗಾರ ಬರ್ಲಿಕ್ಕಿತ್ತು ಅದೇ ರೀತಿ
ಇವರು ಗಟ್ಟಿ ಕೊಟ್ಟಿದ್ದಾರೆ, ಅದು ಬರ್ಲಿ. ಪರ್ಮನೆಂಟ್ ಆಗಿ ಬರ್ಲಿಕ್ಕಿತ್ತು. ಅಲ್ಲಿವರೆಗೆ ಇವ ಒಳಗಿದ್ದಾನೆ. ಇವಸ ಅಂದ್ರೆ 1 ವಾರದಿಂದ ಪೊಲೀಸ್ ಸ್ಟೇಷನ್ ಒಳಗಿದ್ದಾರೆ ಬಾಕಿ ಗೋಪಾಲ, ಆಯ್ತಲ್ಲ, ಬರ್ಲಿಕ್ಕಿತ್ತು. ಅಷ್ಟೊತ್ತಿಗೆ ಇವರು ರಜೆ ಹೋಗ್ಬೇಕು. ಸೂರಪ್ಪ ಶೆಟ್ಟಿದ್ದಲ್ಲಿ ಇನ್ಸ್ಪೆಕ್ಟರ್ ಇದ್ರು. ಇವ್ರೇನ್ ಮಾಡಿದ್ರು, ಮರಿಯಪ್ಪನವರು ಆ ಬಂಗಾರವನ್ನು ತಂದು ಇನ್ಸ್ಪೆಕ್ಟರ್ಲಿ ಕೊಟ್ಟರು. ಯಾಕಂದ್ರೆ ಏನಂತ ಹೇಳಿದ್ರೆ 50,000 ಮೇಲಿನ ಕಳವಾಗಿದ್ರೆ ರಿಕವರಿ ಅಂತಾದ್ರೆ ಅದರ ಇನ್ವೆಸ್ಟಿಗೇಷನ್ ಇನ್ಸ್ಪೆಕ್ಟರ್ಗೆ ಹೋಗ್ಬೇಕು. ಇನ್ಸ್ಪೆಕ್ಟರ್ಗೆ ಹೋಗ್ಬೇಕು. ಇವರು ಸಬ್ ಇನ್ಸ್ಪೆಕ್ಟರ್ಗಳೇ ಕೆಲಸ ಎಲ್ಲ ಮಾಡೋದು, ಅದೇ ತನಿಖೆಯ ಜವಾಬ್ದಾರಿ ಅವರು. ಅದರಿಂದಾಗಿ ಇವರು ಕೊಂಡು ಈ ಬಂಗಾರವನ್ನು ಕೊಂಡು ಇನ್ಸ್ಪೆಕ್ಟರ್ ಹತ್ರ ಕೊಟ್ಟರು. ಇನ್ಸ್ಪೆಕ್ಟರ್ ಹೇಳಿದೆ, ನೀವು ಮಾಡಿದ ಕೇಸು ನನ್ನ ಹತ್ರ ಬೇಡ, ನೀವೇ ಇಟ್ಕೊಳ್ಳಿ ಅಂತ ಹೇಳಿ. ಸ್ಟೇಷನ್ ಅಲ್ಲಿ ಆ ಬಂಗಾರವನ್ನು ಇಡ್ಲಿಕ್ಕೆ ಅವರಿಗೆ ಧೈರ್ಯ ಬರಲಿಲ್ಲ. ಯಾಕಂದ್ರೆ ಹೇಳಿದ್ರೆ ಹಳೆಯ ಕಾಲದ ಕಪಟಗಳಿದ್ದದ್ದು. ಯಾರು ಮುರಿದು ತಗೊಂಡು ಹೋದ್ರೆ ಪೊಲೀಸರೇ ಮುರಿದು ತಗೊಂಡು ಹೋಗ್ಬೋದು, ಜನ ಬಂದು ತಗೊಂಡು ಹೋಗ್ತಾರಂತಲ್ಲ, ಪೊಲೀಸರೇ ಮುರಿದು ತಗೊಂಡು ಹೋಗ್ಬೋದು, ಆ ರೀತಿ ಇದ್ದದ್ದು. ಅದಕ್ಕಾಗಿ ಅಲ್ಲಿ ಇರ್ಲಿಲ್ಲ. ಅವ್ರು ಏನ್ ಮಾಡಿದ್ರು, ಅಲ್ಲಿ SBI ಅಲ್ಲಿ ಒಂದು ಲಾಕರ್ ಓಪನ್ ಮಾಡಿದ್ರು. ಆ ಲಾಕರ್ ಅಲ್ಲಿ ಕೊಂಡೋಗಿ ಇಟ್ಟು 4 ದಿವಸದ ರಜೆಯಲ್ಲಿ ಹೋಗ್ತಾ ಇರೋದು ಅಂತ ಹೇಳಿ, ಮೆಡಿಕಲ್ ಲೀವ್ ಅಲ್ಲಿ ಹೋಗ್ತಾ ಇರೋದು. ಅವ್ರು ಬಂದ್ರು, ಇಲ್ಲಿ ಸಿಟಿ ಹಾಸ್ಪಿಟಲ್ ಅಡ್ಮಿಟ್ ಆದ್ರು. ಮರು ದಿವಸ ಅವ್ರು ಎಕ್ಸ್ಪೈರ್ ಆದ್ರು. ಸಬ್ ಇನ್ಸ್ಪೆಕ್ಟರ್ ಎಕ್ಸ್ಪೈರ್ ಆದ್ರು. ಆಯ್ತಾ, ಎಕ್ಸ್ಪೈರ್ ಆದ್ರಲ್ಲ, ಮತ್ತೆ ಅವರ ಮೃತದೇಹ ಎಲ್ಲ ಕೊಂಡೋಗೋದು ಇದೆಲ್ಲ ಆಯ್ತು. ಅಷ್ಟೊತ್ತಿಗೆ ಸಮಸ್ಯೆ ಸೃಷ್ಟಿ ಆಯ್ತು. ಕಳ್ಳ ಒಳಗಿದ್ದಾನೆ, ಬಂಗಾರ ಲಾಕರ್ ಅಲ್ಲಿ ಇದೆ, ಇಲ್ಲಿ ಎಕ್ಸ್ಪೈರ್ ಆಗಿದ್ದಾರೆ, ಈಗ ಎಂತ ಮಾಡುದು? ಮತ್ತೆ ಲಾಸ್ಟಿಗೆ ಆ ಕಳ್ಳನನ್ನು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕಳ್ಳನನ್ನು ಕೋರ್ಟಿಗೆ ಬಿಡಿಸ್ ಮಾಡ್ಬೇಕಲ್ಲ. ಮತ್ತೆ ಕಳ್ಳರನ್ನು ಅಲ್ಲಿ ಇದ್ದ ಒಂದು ಪಾವಾದ್ರೆ ಪಗಡಿ ಇದನ್ನೆಲ್ಲ ತೋರಿಸಿ ಕಳ್ಳನಂತೂ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು. ಅವ ಜೈಲಿಗೆ ಹೋದಾಗ ಇವ್ರು ಬಂದ್ರು, ಪಾರ್ಟಿ ಕಳ್ತನ ಆದಂತಹ ಪಾರ್ಟಿ. ಅವ್ರದ್ದೊಂದು ಬಂಗಾರ ಕೊಟ್ಟಿದಾರಲ್ಲ, ಅವರಿಗೆ ಬಂಗಾರ ರಿಕವರಿ ಆಗ್ಬೇಕು, ಅವರಿಗೆ ಬಂಗಾರ ಕೊಡ್ಬೇಕಲ್ಲ, ಲಾಸ್ ಓದದ್ದು ಅವರದ್ದಲ್ಲ. ಅವ್ರು ಬಂದು ನಮ್ಮ ಬಂಗಾರ ಅಂತ ಹೇಳಿ, ಆಗ ಮತ್ತೆ ಅವರಿಗೆ ಸಮಾಧಾನ ಹೇಳಿದೆ, ಹೀಗೆ ಆಗಿದೆ, ಬಂಗಾರ ಅಂತೂ ಸೇಫ್ ಆಗಿದೆ, ಎಲ್ಲಿ ಲಾಕರ್ ಅಲ್ಲಿ ಸೇಫ್ ಆಗಿದೆ. ಇನ್ನು ಅದನ್ನು ಕಾನೂನು ಪ್ರಕಾರ ಅದನ್ನು ಹೊರಗೆ ತೆಗಿಬೇಕು. ಹಾಗೆ ಲಾಕರ್ ಇರುವುದು ಮರಿಯಪ್ಪರ ಹೆಸರಲ್ಲಿ, ಮರಿಯಪ್ಪರ ಹೆಸರಲ್ಲಿ ಲಾಕರ್ ಇರುವುದು ಅಂತ. ಹಾಗೆ ಏನು ಮಾಡೋದು ಅಂತ ಹೇಳಿದ್ರೆ, ಅದಕ್ಕೆ ಅದು ವಕೀಲರನ್ನೆಲ್ಲ ಕನ್ಸಲ್ಟ್ ಮಾಡಿದ್ರು. ಮತ್ತೆ ಲಾಸ್ಟಿಗೆ ವಕೀಲರೊಂದು ಅಲ್ಲಿ ಸಿವಿಲ್ ಕೋರ್ಟ್ಗೆ ಒಂದು ಅರ್ಜಿ ಹಾಕಿದ್ರು. ಹೀಗೆ ಆಗಿದೆ, SJ ಮರಿಯಪ್ಪನವರು ಹೀಗೆ ಡೆತ್ ಆಗಿದ್ದಾರೆ, ಅವರ ಹೆಸರಲ್ಲಿ ಒಂದು ಲಾಕರ್ ಇದೆ, ಆ ಲಾಕರ್ ಓಪನ್ ಮಾಡ್ಲಿಕ್ಕೆ ಆರ್ಡರ್ ಮಾಡ್ಬೇಕು ಅಂತ ಹೇಳಿ. ಇಲ್ಲದ್ರೆ ಬ್ಯಾಂಕಿನವರು ಲಾಕರ್ ಓಪನ್ ಮಾಡ್ಲಿಕ್ಕೆ ಬಿಡಲ್ಲ, ಅವರು ಬರ್ಬೇಕು. ಅವ್ರು ಡೆತ್ ಆಗಿದೆ, ಡೆತ್ ಸರ್ಟಿಫಿಕೇಟ್ ತೋರಿಸಿದ್ರೆ ಅವ್ರ ಸಕ್ಸಸರ್ ಯಾರು ಅಂತ ಆಗಬೇಕು. ಸಕ್ಸಸರ್ ಯಾರು? ಅವರ ಮಿಸೆಸ್ ಪೌಲಿನ್ ಮರಿಯಪ್ಪ ಅಂದ್ರೆ ಸಕ್ಸಸರ್ ಅವರು, ಆಯ್ತಲ್ಲ. ಹಾಗೆ ಕೋರ್ಟ್ ಆರ್ಡರ್ ಮಾಡಿತ್ತು ಲಾಕರ್ ಹೀಗೆ ಅಂತ ಹೇಳಿ. ಆರ್ಡರ್ ಆಗುವವರೆಗೆ ಪೌಲಿನ್ ಮರಿಯಪ್ಪ ಇದ್ರು ಸರಿಯಾಗಿ. ಆರ್ಡರ್ ಆಯ್ತು, ಅಷ್ಟೊತ್ತಿಗೆ ಪೌಲಿನ್ ಮರಿಯಪ್ಪ ಹೇಳಿದ್ದು ಇಲ್ಲ, ಅದು ನನ್ನ ಗಂಡಂದು ಲಾಕರು, ಅದರಲ್ಲಿ ಇರೋದು ನನ್ನ ಗಂಡಂದು ಅಂತ ತೆಗಿಲಿಕ್ಕೆ ಹೋಗ್ಲಿಲ್ಲ. ಬಂಗಾರ ಆ ಟೈಮಲ್ಲಿ ಲಾಕರಲ್ಲಿ ಉಳಿಯಿತು, ಈಗಲೂ ಆ ಟೈಮಲ್ಲಿ ಉಳಿದಿತ್ತು. ಮತ್ತೆ ಅದರ ಮೇಲೆ ಕಂಪ್ಲೇಂಟ್ ಆಗಿ ಹಿರಿಯ ಆಫೀಸರ್ಗಳಿಲ್ಲ, ಅದನ್ನು ಹೇಗೆ ಮಾಡ್ಲಿಕ್ಕೂ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ, ಮರಿಯಪ್ಪರ ಹೆಸರಲ್ಲೇ ಕೇಸ್ ರಿಜಿಸ್ಟರ್ ಮಾಡಬೇಕು. ಅಕ್ರಮವಾಗಿ ಅವರು ಬಂಗಾರವನ್ನು ರಿಕವರಿ ಮಾಡಿ ಅದನ್ನು ಬ್ಯಾಂಕಲ್ಲಿ ಇಟ್ಟಿದ್ದಾರೆ ಅಂತೇಳಿ ಒಂದು ಕೇಸ್ ಮಾಡಬೇಕು. ಅದು ಪೊಲೀಸ್ ಇಲಾಖೆಗೆ ಶೇಮ್ ಆಗುವಂತ ಕೆಲಸ. ಅದನ್ನು ಮಾಡ್ಲಿಕ್ಕೆ ಯಾರ ಹಿರಿಯ ಆಫೀಸರ್ಗಳು ಒಪ್ಪಲಿಲ್ಲ. ಆ ಸಂದರ್ಭದಲ್ಲಿ ಇಲ್ಲಿ PH ರಾಣೆ ಅಂತ ಹೇಳಿ ಅಡಿಷನಲ್ SP ಇದ್ರು, ಈ ಕ್ರೈಮ್ಸ್ ಸಂಬಂಧಪಟ್ಟ ಆಫೀಸ್ಗಳೆಲ್ಲ ಅವರ ಸೂಪರ್ವಿಷನ್ಗೆ ಬರುವಂಥದ್ದು. ಅವರು ಹೇಳಿದ್ರು, ಇಲ್ಲ, ಅವರು ಪೌಲಿನ್ ಮರಿಯಪ್ಪನವರು ಈಗ KSRP ಅಲ್ಲಿ ಅವ್ರು KSRP ಅಲ್ಲಿ ಸ್ಟಾಫ್ ಆಗಿದ್ರು, ಅವರಿಗೆ ಕಂಪನ್ಸೇಷನ್ ಗ್ರೌಂಡ್ ಅಲ್ಲಿ KSRP ಅಲ್ಲಿ ಕೆಲಸ ಸಿಕ್ಕಿತ್ತು. ಯಾಕಂದ್ರೆ ಘಟನೆ ಆದಾಗ SK ಪೂಂಜಾ ಅವರು ಅಡಿಷನಲ್ SP ಆಗಿದ್ರು, ಅವರು ಆಗ KSRP ಕಮಾಂಡೆಂಟ್ ಆಗಿದ್ರು. ಅದರಿಂದ ಅವರ ಅಂಡರ್ ಅಲ್ಲಿ ಅವ್ರು ಇರುವಾಗ ನೀವು ಅವರಿಗೆ ಹೇಳಿ, ಅವ್ರ ಹತ್ರ ಹೇಳಿ ಓಪನ್ ಮಾಡಿಸ್ಲಿ ಅಂತ ಹೇಳಿ. ಅವ್ರ ಹತ್ರ ಹೇಳುವಾಗ ಅವ್ರು ಹೇಳಿದ್ರೆ, ನಾನು ಅವಳ ಹತ್ರ ಹೇಳಲಿಕ್ಕೆ ಆಗುದಿಲ್ಲ, ಸರಿ ಆಗುದಿಲ್ಲ ಅಂತ ಹೇಳಿ ಅವ್ರು ಹೇಳಿ. ಈ ರೀತಿಯಾದ ಸಮಸ್ಯೆಗಳು, ಗೊಂದಲಗಳಲ್ಲಿ ಬಂಗಾರ ಆಗಿ ಉಳಿತು. ಈಗ ತೆಗೆದಿದ್ದಾರ ಇಲ್ವ ಅಂತ ಗೊತ್ತಿಲ್ಲ. ಅಂತಿತ್ತು ಕಳ್ಳ ಸಿಕ್ಕಿದ, ಬಂಗಾರ ಸಿಕ್ಕಿದ, ಬಂಗಾರ ಪಾರ್ಟಿಗೆ ಸಿಗ್ಲಿಲ್ಲ. ಇಂಥ ಘಟನೆಗಳು ಪೊಲೀಸ್ ಇಲಾಖೆಯಲ್ಲಿ ನಡೆದಿದೆ. ಈ ಕಳವು ಪ್ರಕರಣಗಳು, ಕಳ್ಳತನ ಪ್ರಕರಣಗಳಲ್ಲಿ ಕಳ್ಳರಿಗೆ ವರದಾನ ಆಗುವುದು ಏನಂತ ಹೇಳಿದ್ರೆ ನಮ್ಮ ಕಾನೂನು ವ್ಯವಸ್ಥೆ.
ನಮ್ಮ ಕಾನೂನು ಕಾನೂನು ವ್ಯವಸ್ಥೆ ವ್ಯವಸ್ಥೆ ಅವರಿಗೆ ವರದಾನ. ಓಕೆ. ಯಾಕಂತ ಹೇಳಿದ್ರೆ ನಿಮಗೆ ಒಂದು ಕಳ್ಳನನ್ನು ಹಿಡಿದು 24 ಗಂಟೆಯ ಒಳಗೆ ಅವನನ್ನು ನ್ಯಾಯಾಲಯಕ್ಕೆ ಪಡಿಸು ಮಾಡಬೇಕು. ಅಂತ ಕಳ್ಳ ಅವನಿಗೆ ಗೊತ್ತಿದೆ ನನ್ನನ್ನು ಹೇಗೆ ಇವರು ಕೋರ್ಟಿಗೆ ಪಡಿಸು ಮಾಡಬೇಕು ಅಂತ ಹೇಳಿ. ಅವನು ಸಾಧಾರಣ ಒಂದು 2 ಗಂಟೆ 3 ಗಂಟೆ 4 ಗಂಟೆ ಅವನ ಹೆಸರನ್ನೇ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಹೋಗ್ತಾನೆ, ತಪ್ಪಿಸಿಕೊಂಡು ಹೋಗ್ತಾನೆ. ಅದಕ್ಕೆ ನೋಡಿ ಒಬ್ಬನಿಗೆ ಮೋನು ಯಾನೆ ಅಬ್ದುಲ್ಲಾ ಯಾನೆ ಕುಂಜ ಯಾನೆ ಅಲಿಯಾಸ್ ಎಲ್ಲ ಬರ್ತದೆ. ಸುರಿಗೆ ಹೇಳುವಾಗ ಒಂದೇ ಹೆಸರು ಹೇಳಿರ್ತಾನೆ, ಪೊಲೀಸರು ಅದನ್ನು ಬರ್ದಿರ್ತಾರೆ. ಆ ಹೆಸರಿನ ಮೂಲವನ್ನು ಹೆಸರನ್ನು ಹುಡ್ಕೊಂಡು ಹೋಗುವಾಗ ಅಲ್ಲಿ ನೋಡುವಾಗ ಅಲ್ಲಿ ಅವನ ಹೆಸರು ಬೇರೆ ಇರ್ತದೆ. ಅದಕ್ಕೆ ಮೊದಲು ಬರ್ದಾಗಿದೆ, ಅದಕ್ಕೆ ಅಲೈಸ್ ಸೇರಿಸಿದ್ದು, ಯಾನೆ ಸೇರಿಸಿದ್ದು. ಮತ್ತೊಂದು ನೋಡುವಾಗ ಇವ ಮತ್ತೊಂದು ಕೇಸಲ್ಲಿದ್ದ, ಅದರಲ್ಲಿ ಇವನ ಹೆಸರು ಬೇರೆ ಇದೆ. ಪುನಃ ಆ ಹೆಸರು ಇಲ್ಲಿಗೆ ಬಂದು ಪುನಃ ಒಂದು ಯಾನೆ ಆಯ್ತು. ಅಂದ್ರೆ ಇವರೆಲ್ಲ ಒಂದೇ ಅನ್ನೋದು ಒಬ್ಬನೇ ಅವನು ಬೇರೆ ಬೇರೆ ಕೇಸಲ್ಲಿ ಬೇರೆ ಬೇರೆ ಹೆಸರು ಕೊಟ್ಟಿದ್ದ. ಅದನ್ನ ಮತ್ತೊಂದು ಕಡೆ ಸಿಕ್ಕುವಾಗ ಅವನು ಅಷ್ಟು ಹೆಸರುಗಳನ್ನು ಅವರು ಸೇರಿಸಿಕೊಂಡು ಹೆಸರು ಇದು ಮಾಡ್ತಾರೆ. ಆ ರೀತಿ ಅವ್ರಿಗೆ ಗೊತ್ತಿರ್ತದೆ ನನ್ನನ್ನು ಬೇರೆ ಏನು ಮಾಡ್ಲಿಕ್ಕೆ, ನಾಳೆ ಇವರು ಕೋರ್ಟಿಗೆ ಬಿಡಿಸಿ ಮಾಡ್ಬೇಕಾಗ್ತದೆ ಅಂತೇಳಿ. ಇಂಟ್ರಗೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇವರು ಇಂಟ್ರಗೇಷನ್ ಮಾಡಿದ್ರೆ ಏನಾಗ್ತದೆ, ಅವನಿಗೆ ನಡಿಲಿಕ್ಕೆ ಆಗುದಿಲ್ಲ, ಇದಾಗುದಿಲ್ಲ. ಯಾಕಂದ್ರೆ ಇಂಟ್ರಗೇಷನ್ ಅಂದ್ರೆ ನಿಮಗೆ ಫಿಸಿಕಲಿ ಇಂಟ್ರಗೇಷನ್, ದೈಹಿಕವಾಗಿ ಹಿಂಸೆ ಕೊಡುವಂಥದ್ದು, ಕಾನೂನು ಪ್ರಕಾರ ಅಪರಾಧ, ತಪ್ಪು ಮಾಡುವಾಗಿಲ್ಲ. ಅವನನ್ನು ಆ ರೀತಿಯಾಗಿ ಕರ್ಕೊಂಡೋಗಿ ಮ್ಯಾಜಿಸ್ಟ್ರೇಟ್ ಎದುರು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಮತ್ತೆ ಅವ್ರು ಮ್ಯಾಜಿಸ್ಟ್ರೇಟ್ ಕೇಳ್ತಾರೆ, ಏನು ಕುಟ್ತಾ ಇರುವುದು, ಪೊಲೀಸರು ಏನು ಹೊಡೆದ್ರ ಅಂತ. ಇಲ್ಲ ಸ್ವಾಮಿ, ಪೊಲೀಸರು ಹೊಡೆದಿಲ್ಲ, ಅದು ಪೊಲೀಸರು ಅಟ್ಟಿಸ್ಕೊಂಡು ಬರುವಾಗ ನಾನು ಓಡಿ ಬಿದ್ದೆ ಅಂತ ಹೇಳಿ ಈ ರೀತಿಯಾಗಿ ಅವನು ಸಹ ಸುಳ್ಳು ಹೇಳ್ತಾನೆ. ಪೊಲೀಸರಿಗೆ ಬೇಕಾಗಿ ಸುಳ್ಳು ಹೇಳ್ತಾನೆ. ಯಾಕಂದ್ರೆ ಪೊಲೀಸರು ಇನ್ನೊಮ್ಮೆ ಕರ್ಕೊಂಡು ಬಂದು ಪುನಃ ಓಡಿದ್ದಾರೆ ಅಂತ ಹೇಳಿ ಆ ರೀತಿಯ ಘಟನೆಗಳು ಆದದ್ದು ಇದೆ. ಈ ಕಳವು ಪ್ರಕರಣದಲ್ಲಿ ಕಳ್ಳರಿಗೆ ವರದಾನ ಆಗಿರುವುದು ಈ ಕಾನೂನು ವ್ಯವಸ್ಥೆ ಮಾತ್ರ. ಮತ್ತೆ ಅವರಿಗೆ ಗರಿಷ್ಠ ಶಿಕ್ಷೆ ಅಂತ ಆಗುವುದು 3 ವರ್ಷ ಮಾತ್ರ ಅಷ್ಟೇ. ಆಮೇಲೆ ವಾಪಸ್ ಬಂದಾಗ ಏನವರು ಗರಿಷ್ಠ ಶಿಕ್ಷೆ ಆದ್ರೆ 3 ವರ್ಷ. ಅಂತವನಿಗೆ ಜಾಮೀನು ಸಿಗುತ್ತೆ, 15 ದಿವಸದೊಳಗೆ ಜಾಮೀನು ಸಿಗುತ್ತೆ. ಅವನಿಗೆ ಪರ್ಮನೆಂಟ್ ವಕೀಲರು ಇರ್ತಾರೆ, ಪರ್ಮನೆಂಟ್ ಜಾಮೀನ್ದಾರರು ಇರ್ತಾರೆ, ಎಲ್ಲವೂ ಪರ್ಮನೆಂಟ್ ಇರ್ತದೆ. ಕಾಪಣ್ಣ ಶೆಟ್ಟಿ ಅಂತ ಒಬ್ಬ ಕಳ್ಳ ಇದ್ದ, ಕುಂಬಳೆ ಹತ್ರದವನು. ಅವನ ಜನ್ಮದಲ್ಲಿ ಅಂದ್ರೆ ಅವನು 18 ವರ್ಷಕ್ಕೆ ಕಳ್ಳತನ ಶುರು ಮಾಡಿದಾರಂತೆ. ನಾನು ಅವನನ್ನು ನೋಡುವಾಗ ಅವನಿಗೆ ಸಾಧಾರಣ 78 ವರ್ಷ, ಅಂದ್ರೆ 60 ವರ್ಷ ಸರ್ವಿಸ್ ಆಗಿದೆ ಆ ಟೈಮಲ್ಲಿ ಅವನಿಗೆ. ಅವನು ಕೇಳಿದಾಗ ಅವ ಹೇಳ್ತಾನೆ, ನಾನು ಯಾರ್ದಾದ್ರು ಮನೆ ಕದ್ದಿದ್ದೇನೋ ಮತ್ತಿನ್ನೇನು ಕದ್ದಿದ್ದೆ ಅಂತ ಹೇಳ್ತಾನೆ. ಮತ್ತೆ ಕದ್ದದ್ದು ಯಾವುದು? ದೇವಸ್ಥಾನ, ದೈವಸ್ಥಾನ, ದೇವರ ಡಬ್ಬಿ. ದೇವರು ನಂಗೆ ಕೊಟ್ಟದ್ದು, ತಗೊಂಡು ಹೋಗಿದ್ದೇನೆ, ಖರ್ಚು ಮಾಡಿದ್ದೇನೆ. ದೇವರು ಕೊಟ್ಟದ್ದು, ದೇವರಿಗೆ ಯಾಕೆ ದುಡ್ಡು, ಬಂಗಾರ ತಗೊಂಡು ಹೋಗಿದ್ದೇನೆ, ನಾ ತಪ್ಪೇನು? ಅದು ಅವನ ವಾದ. 50 ವರ್ಷ ಅನುಭವಿ. ಉಪೇಂದ್ರ ಅವ್ರ ಮೂವಿ ಜಾಸ್ತಿ ನೋಡ್ತಾನೆ ಹಾಗೆ ನಾನು ತಪ್ಪೇನು ಅಂತ ಹೇಳಿ ಅಂತ ಚಾಪಣ್ಣ ಶೆಟ್ಟಿ. ಎಲ್ಲಿಯಾದ್ರೂ ದೇವಸ್ಥಾನದ ಡಬ್ಬಿ ಕದ್ದಿದ್ರೆ, ದೇವಸ್ಥಾನದ ಬಂಗಾರ ಕದ್ದಿದ್ರೆ ಪೊಲೀಸರು ಆ ಸಂದರ್ಭದಲ್ಲಿ ಹುಡುಕ್ತಾ ಇದ್ದದ್ದೇ ಚಾಪಣ್ಣ ಶೆಟ್ಟಿಯನ್ನು. ಚಾಪಣ್ಣ ಶೆಟ್ಟಿ ಒಳಗಿದ್ರೆ, ಜೈಲಲ್ಲಿದ್ರೆ ಅವ ಮಾಡಿದ್ದಲ್ಲ ಅಂತ ಹೇಳಿ, ಹೊರಗಿದ್ರೆ ಅವರೇ ಮಾಡಿದ್ದಂತ ಹೇಳಿ. ಒಂದು ಸಾರಿ ಈ ಚಾಪಣ್ಣ ಶೆಟ್ಟಿ ಉಪ್ಪಿನಂಗಡಿಯಿಂದ ಗುರುವಾಯನಕೆರೆ ಹೋಗುವ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ, ಯಾವತ್ತೂ ಅವನ ಕೈಯಲ್ಲಿ ಒಂದು ಚೀಲ ಇರ್ತಾ ಇದೆ, ನಡ್ಕೊಂಡು ಹೋಗ್ತಾ ಇದ್ದ. ನಾನು ಒಂದು ಬಸ್ಸಲ್ಲಿ ಆಚೆ ಈಚೆ ಬರ್ತಾ ಇದ್ದೆ, ನೋಡುವಾಗ ಚಾಪಣ್ಣ ಶೆಟ್ಟಿ ಆಚೆ ಹೋಗ್ತಾ ಇದ್ದೆ. ನಾನು ಅದಕ್ಕಿಂತ ಮೊದಲೆಲ್ಲ ಕೆಲವು ಸರಿ ನೋಡಿ ಹಾಗೆ ಬಂದು ಉಪ್ಪಿನಂಗಡಿಯಲ್ಲಿ ಕೃಷ್ಣಮಣಿ ಅಂತೇಳಿ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೆ ಬಂದು ಹೇಳಿದೆ, ನೋಡಿ ಚಾಪಣ್ಣ ಶೆಟ್ಟಿ ಓಲಿದ ಕರಾಯದ ಹತ್ರ ನಡ್ಕೊಂಡು ಹೋಗ್ತಾ ಇದ್ದಾನೆ, ಈಗ ಎಲ್ಲಾದ್ರೂ ಅಲ್ಲಿ ಡಬ್ಬಿ ಹೊಡಿತಾನೆ ಅಂತ ಹೇಳಿ. ಇಮಿಡಿಯೇಟ್ ಅವರು ಪೊಲೀಸರನ್ನು ಕಳಿಸಿದ್ರು, ಹೋಗಿ ಚಾಪಣ್ಣ ಶೆಟ್ಟಿ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೋಗಿ ಅಂತ ಹೇಳಿ. ಇವರು ಒಂದು ಹೋಗಿ ಉದ್ದಕ್ಕೆ ಹೋಗಿ ಬಂದ್ರು, ಸಿಗ್ಲಿಲ್ಲ ಪೊಲೀಸರಿಗೆ. ಮರು ದಿವಸ 3 ದೇವಸ್ಥಾನದ ಡಬ್ಬಿ ಹತ್ತಿದ್ದಾನೆ, ಕೇಸ್ ಬಂದಿದೆ. ಆ ರೀತಿ ಆಗಿದೆ. ಅಂತಹ ಕಳ್ಳರು ಅದಕ್ಕೆ ಹೇಳಿದ್ವಿ, ಕಳ್ಳತನ ಅಂತ ಹೇಳಿದ್ರೆ ಕೂಡಲೇ ಅದು ಪ್ರೊಫೆಷನ್, ಅದು ವೃತ್ತಿ ನಿರತ ಅಂತ ಹೇಳಿ. ಸರ್, ಇನ್ನಷ್ಟು ಮಾತಾಡೋಣ ಚಿಕ್ಕ ವಿರಾಮದ ನಂತರ. ಇದೀಗ ಸುದ್ದಿಯಲ್ಲಿ ಚಿಕ್ಕ ವಿರಾಮ.
Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as our next upgrade. Invest in workspaces managed by Vortex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Ideal Ice Cream, Milky Way to your heart. Embellished with a variety of fruits and flavored with rich crunch and chips. They treat your taste buds. Ideal Ice Cream.
Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ವಿರಾಮದ ಬಳಿಕ ಸುದ್ದಿಗೊಂದು ಗುದ್ದುಗೆ ಮತ್ತೊಮ್ಮೆ ಸ್ವಾಗತ. ಸರ್, ಈಗ ನಾವು ವಾಹನ ಕಳವು ಹೇಗಾಗುತ್ತೆ ಅನ್ನೋದನ್ನ ನಾವೀಗ ತಿಳ್ಕೊಂಡ್ವಿ. ಇದನ್ನ ತಡೆಗಟ್ಟೋದ್ರಲ್ಲಿ ಯಾವ ಕ್ರಮಗಳನ್ನ ಕೈಗೊಳ್ಬೇಕು ನಮ್ಮ ಪೊಲೀಸರು ಅನ್ನೋದು ನೋಡಿ. ಈಗ ನಗರ ವ್ಯಾಪ್ತಿಯಲ್ಲಿ ಕಳೆದ ಕೆಲವು ದಿನಗಳಿಂದ ಟೂ ವೀಲರ್ಗಳ ಕಳವು ಪ್ರಕರಣಗಳು ಜಾಸ್ತಿ ಆಗ್ತದೆ. ಹೌದು, ಅದು ಸಹ ಜನನಿಬಿಡ ಪ್ರದೇಶದಲ್ಲಿ ಪಾರ್ಕ್ ಮಾಡಿದಂತ ಟೂ ವೀಲರ್ಗಳನ್ನೇ ಕಳವು ಮಾಡ್ಕೊಂಡು ಹೋಗ್ತಾರೆ. ಸಾಮಾನ್ಯವಾಗಿ ಟೂ ವೀಲರ್ ನನ್ನು ಪಾರ್ಕ್ ಮಾಡುವಂತ ಸಂದರ್ಭದಲ್ಲಿ ಹ್ಯಾಂಡ್ ಲಾಕ್ ಹಾಕೋದಿಲ್ಲ, ಮತ್ತೆ ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ಪಾರ್ಕ್ ಮಾಡ್ತಾರೆ. ಸೂಕ್ಷ್ಮವಾಗಿ ಗಮನಿಸಿ. ಯಾಕೆ ಮೂಲೆಯಲ್ಲಿ ಪಾರ್ಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಗಾಡಿಯನ್ನು ಬಂದು ಪುನಃ ತಗೊಂಡು ಹೋಗುವಾಗ ಸಮಸ್ಯೆ ಆಗಬಾರ್ದು ಅಂತ ಹೇಳಿ. ನೀವು ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ನೀವು ಪಾರ್ಕ್ ಮಾಡಿದಾಗ, ಒಂದು ಕಡೆಯಲ್ಲಿ ಪಾರ್ಕ್ ಮಾಡಿದಾಗ ಆ ಕಡೆಗೆ ಒಬ್ರು ಬಂದು ಪಾರ್ಕ್ ಮಾಡಿರ್ತಾರೆ, ಈ ಕಡೆಗೆ ಒಂದು ಪಾರ್ಕ್ ಮಾಡಿರ್ತಾರೆ, ಅದು ಹಿಂದೆ ಪಾರ್ಕ್ ಎಲ್ಲ ಮಾಡಿರ್ತಾರೆ. ಪಾರ್ಕಿಂಗ್ ಪ್ಲೇಸ್ ಅದು. ಅದನ್ನು ನೀವು ಅಲ್ಲಗೆಲ್ಲಿಕ್ಕೆ ಆಗುದಿಲ್ಲ. ನೀವು ಅಲ್ಲಿ ನನ್ನ ಗಾಡಿಯ ಹಿಂದೆ ನಿಲ್ಲಿಸಬೇಡಿ, ನನ್ನ ಗಾಡಿಯ ಮುಂದೆ ನಿಲ್ಲಿಸಬೇಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲಿ ಮಿಡ್ಲಲ್ಲಿ ಪಾರ್ಕಿಂಗ್ ಮಾಡಿದ್ರೆ ನೀವು ಬಂದು ಗಾಡಿ ತೆಗೆಯುವವರೆಗೆ ನೀವು ಕಾಯ್ಬೇಕಾಗ್ತದೆ. ಅದಕ್ಕೆ ಬೇಕಾಗಿ ಏನ್ ಮಾಡ್ತೀರಿ, ನೀವು ಒಂದು ಮೂಲೆಯಲ್ಲಿ ಪಾರ್ಕಿಂಗ್ ಮಾಡಿ ಬಂದು ತಗೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುವಾಗ ನೀವು ಆಲೋಚನೆ ಮಾಡ್ತೀರಿ. ಮತ್ತೆ ನೀವು ಹ್ಯಾಂಡ್ ಲಾಕ್ ಹಾಕೋದಿಲ್ಲ. ಅವ್ರು ನೇರವಾಗಿ ಬಂದು ಅದನ್ನು ಹಿಂದೆಗೆ ತಗೊಳ್ತಾರೆ, ಹ್ಯಾಂಡ್ ಲಾಕ್ ಹಾಕೋದಿಲ್ಲ, ಸೀದಾ ಮುಂದಕ್ಕೆ ದೂಡಿಕೊಂಡು ಹೋಗ್ತಾರೆ. ಯಾಕಂದ್ರೆ ಸ್ಟಾರ್ಟ್ ಆಗುದಿಲ್ಲ, ಕೀ ಇಲ್ಲ. ಸ್ಟಾರ್ಟ್ ಆಗುದಿಲ್ಲ, ಕೀ ಇಲ್ಲ. ಅವರು ಮತ್ತೊಂದು ಜಾಗಕ್ಕೆ, ಐಸೋಲೇಟೆಡ್ ಜಾಗಕ್ಕೆ ಕೊಂಡೋಗ್ತಾರೆ. ಅದರ ಒಂದು ಒಳಗಿಂದ ವೈರ್ ಅನ್ನು ತೆಗಿತಾರೆ, ಜಾಯಿಂಟ್ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಕೀಯೇ ಬೇಡ, ಆರಾಮವಾಗಿ ತಗೊಂಡು ಹೋಗ್ತಾರೆ. ನಿಮ್ಗೆ ತಮಾಷೆ ಅಂತ ಹೇಳಿದರೆ, ಕಂಕನಾಡಿಯಲ್ಲಿ ಪಂಪ್ವೆಲ್ ಅಲ್ಲಿ ಭಾಸ್ಕರ್ ಕಾಂಪ್ಲೆಕ್ಸ್ ಅಂತ ತೊಕ್ಕೊಟ್ಟಿಗೆ ಹೋಗು ರೋಡಲ್ಲಿ, ಅದರ ಎದುರಲ್ಲಿ ಒಬ್ಬ ಟೂ ವೀಲರ್ ಪಾರ್ಕ್ ಮಾಡಿದ್ದಾನೆ. ಟೂ ವೀಲರ್ ಪಾರ್ಕ್ ಮಾಡಿದ್ದಾನೆ, ಲಾಕ್ ಮಾಡಿರ್ಲಿಲ್ಲ. ಒಬ್ಬ ಬಂದಿದ್ದಾನೆ, ಲಾಕ್ ಮಾಡ್ಲಿಲ್ಲ ಅಂತ ನೋಡಿದ್ದಾನೆ, ಸೀದಾ ಅದನ್ನು ದೂಡಿಕೊಂಡು ಪಂಪೆಲ್ ಸರ್ಕಲ್ಗೆ ಬಂದಿದ್ದಾನೆ. ಅಲ್ಲಿಂದ ಸೀದಾ ನೀವು ಕಂಕಂಡಿ ರೋಡ್ಗೆ ಬಂದ್ರೆ ಅಲ್ಲಿ ರೈಟ್ ಸೈಡ್ಗೆ ಒಂದು ಬಿಲ್ಡಿಂಗ್ ಇದೆ, ಅಲ್ಲಿ ಡೂಪ್ಲಿಕೇಟ್ ಕೀ ಮಾಡುವಂತ ಒಂದು ಅಂಗಡಿ ಇದೆ. ಅವನ ಹತ್ರ ಬಂದಿದ್ದಾನೆ, ಸರ್ ಗಾಡಿದು ಕೀ ಎಲ್ಲ ಕಳೆದು ಹೋಗಿದೆ ಅಂತ ಹೇಳಿದ್ದಾನೆ. ಅವ ಮೂರ್ಖ ಬಂದಿದ್ದಾನೆ, ಗಾಡಿಗೆ ಡೂಪ್ಲಿಕೇಟ್ ಕೀ ಮಾಡಿ ಕೊಟ್ಟಿದ್ದಾನೆ. ಆಯ್ತಾ, ಇವ ಗಾಡಿ ಇಟ್ಕೊಂಡು ಹೋಗಿದ್ದಾನೆ.
ಗಾಡಿ ಓನರ್ ಬಂದು ಅಲ್ಲಿ ಗಾಡಿಯೆಲ್ಲ ಸಿಗ್ಲಿಲ್ಲ ಅಂತ ಹೇಳಿ ಅವ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದಾನೆ. ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಬರ್ತಾ ಇದ್ದಾರೆ. ಪಾಂಡೇಶ್ವರ ಪೊಲೀಸರು ಬಂದು ಅಲ್ಲಿದ್ದು ಭಾಸ್ಕರ್ ಕಾಂಪ್ಲೆಕ್ಸ್ CCTV ಫುಟೇಜ್ ನೋಡಿದಾಗ ಆ ಬೈಕನ್ನು ತಳ್ಳಿಕೊಂಡು ಹೋಗುದು, ಮತ್ತೊಂದು ನೋಡುವಾಗ ಪುನಃ ಮುಂದೆ ಹೋದು ಕಾಣಿಸ್ತು. ಅದನ್ನ ನೋಡುವಾಗ ಅಂಗಡಿ ಹತ್ರ ಹೋದು ಕಾಣಿತು, ಅಲ್ಲಿ ನಿಲ್ಲಿಸಿದ್ದು. ಅಲ್ಲಿ ನೋಡುವಾಗ ಅಲ್ಲಿ ಡೂಪ್ಲಿಕೇಟ್ ಕೀ ಮಾಡೋಣ ಅಂತ ಕೇಳುವಾಗ ಹೌದು ಕೀ ಮಿಸ್ ಆಗಿದೆ ಅಂತ ಹೇಳಿ ಬಂದು ನಾವು ಕೀ ಮಾಡಿ ಕೊಟ್ಟೆ ಅಂತ ಹೇಳಿ ಅವ್ರು ಕೀ ಇಟ್ಕೊಂಡು ಹೋಗಿದ್ದಾರೆ. ಈ ರೀತಿಯ ಬುದ್ಧಿವಂತ ಕಳ್ಳರು ಇದ್ದಾರೆ. ಹೌದು. ಆದ್ರಿಂದಾಗಿ ನಾವು ವಾಹನವನ್ನು ಪಾರ್ಕ್ ಮಾಡುವಾಗ ಸಾರ್ವಜನಿಕವಾಗಿ ತೋರುವಂತ ಜಾಗದಲ್ಲಿ, ಅದು ಒಂದು ಹೋಟೆಲ್ ಮುಂಭಾಗ ಇರ್ಬೋದು, ಪಾರ್ಕಿಂಗ್ ಪ್ಲೇಸ್ ಇರ್ಬೋದು, ಅಂತ ಜಾಗದಲ್ಲಿ ಸಾಕಷ್ಟು ಬೆಳಕಿರುವಂತ ಜಾಗದಲ್ಲಿ ಪಾರ್ಕ್ ಮಾಡ್ಬೇಕು. ಹ್ಯಾಂಡ್ ಲಾಕ್ ಮಾಡ್ಬೇಕು. ಯಾಕಂದ್ರೆ ಹ್ಯಾಂಡ್ ಲಾಕ್ ಮಾಡಿದ್ರು ಸಹ ಕಳ್ಳರು ತೆಗೆಯುದಿಲ್ಲ ಅಂತ ಏನಿಲ್ಲ. ಹ್ಯಾಂಡ್ ಲಾಕ್ ಇಲ್ಲ ಮಾಡಿದ್ರು ಸಹ ಕಳ್ಳರು ತೆಗೆಯುದಿಲ್ಲ ಅಂತ ಹೇಳಿಲ್ಲ. ಲಡಕ್ಕಂತ ಒಮ್ಮೆ ಹೇಳಿದ್ರೆ ಹೌದು, ನಾವೊಂದು ವಿಡಿಯೋದಲ್ಲಿ ನೋಡಿದ್ವಿ. ಲಡಕ್ಕಂತ ಒಂದು ಕಾಲಲ್ಲಿ ಒಂದು ಉದ್ರೆ ಲಾಕ್ ಕಟ್ ಆಗುತ್ತೆ. ಆದ್ರೆ ಅಷ್ಟೊತ್ತಿಗೆ ಯಾರಾದ್ರೂ ಜನ ಬರ್ತಾ ಇರ್ತಾರೆ ನೋಡಿ, ಹೌದು, ಅವನಿಗೆ ಧೈರ್ಯ ಬರುದಿಲ್ಲ. ಹೌದು, ಕಳ್ತನ ಮಾಡುವಂತ ಪ್ರಯತ್ನ ಮಾಡ್ಲಿಕ್ಕೆ ಧೈರ್ಯ ಬರುದಿಲ್ಲ. ಒಂದೇ ಪೆಟ್ಟಿಗೆ ಆಗದಿದ್ರೆ ಅವ ಅಲ್ಲಿ ಸಿಕ್ಕಿ ಬೀಳ್ತಾನೆ. ಆದ್ರಿಂದಾಗಿ ಅಂತ ಪ್ರದೇಶದಲ್ಲಿ ಗಾಡಿ ನಿಲ್ಲಿಸಬೇಕು. ಸಾರ್ವಜನಿಕರು ಹೆಚ್ಚೆಚ್ಚು ಓಡಾಡುವ ಜಾಗದಲ್ಲಿ ಹ್ಯಾಂಡ್ ಲಾಕ್ ಮಾಡಿ ಗಾಡಿ ನಿಲ್ಲಿಸಬೇಕು. ಗಾಡಿ ಮತ್ತೊಂದು ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ, ಕೆಲವು ದಿನಗಳ ಹಿಂದೆ ಮಂಡ್ಯದಲ್ಲಿ 2 ವೀಲರ್ ಅನ್ನು ನಿಲ್ಲಿಸುವ ಸಂದರ್ಭದಲ್ಲಿ ಅದೇನೋ ಕೆಳಗೆ ಬಿದ್ದು ಒಂದು ಮಗುವಿನ ಮೇಲೆ ಇದಾಗಿ ಅದ ನಂತರ DG ಅವರನ್ನು ಸುತ್ತಲೇ ಹೊರಡಿಸಿದ್ದಾರೆ. ಯಾವುದೇ 2 ವೀಲರ್ ಅನ್ನು ನೀವು ರೋಡ್ ಅಲ್ಲಿ ಅಡ್ಡಾಕಬಾರ್ದು ಅಂತೇಳಿ. ಇದು ಇವರಿಗೆ ಒಳ್ಳೇದಾಯ್ತು, ಇದು ಕಳ್ಳರಿಗೆ ಒಳ್ಳೇದಾಯ್ತು. ಕಳ್ತನ ಮಾಡಿ ಕೊಂಡೋದ ಗಾಡಿಯನ್ನು ಯಾವ ಪೊಲೀಸ್ ಹಿಡಿಯುವುದಿಲ್ಲ, ಆರಾಮವಾಗುದು. ಇಲ್ಲ ಒಂದೊಂದು ಸರ್ಕಲ್ ಅಲ್ಲಿ, ಒಂದು ಸಿಗ್ನಲ್ ಗಳಲ್ಲಿ ಪೊಲೀಸರು ಇದ್ದೇ ಇರ್ತಾರೆ. ಅವರು ಸಂಶಯ ಬಂದ ವಾಹನಗಳನ್ನು ಸೈಡ್ಗೆ ಕರೀತಾರೆ. ಅದಕ್ಕೆ ಬೇಕಾಗಿ ಕಳ್ಳರು ಏನು ಮಾಡ್ತಾರೆ ಗೊತ್ತಾ ನಿಮ್ಗೆ? ಈ ಕಳ್ಳರು ಮತ್ತು DL ಇಲ್ಲದವರು, ಗಾಡಿದು ಇನ್ಸೂರೆನ್ಸ್ ಇಲ್ಲದವರು, ಡಾಕ್ಯುಮೆಂಟ್ ಇಲ್ಲದವರು, ಇವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ? ರಸ್ತೆ ಬಲಬದಿಯಲ್ಲಿ ಹೋಗ್ತಾರೆ. ಪೊಲೀಸರು ರಸ್ತೆ ಎಡಬದಿಯಲ್ಲಿ ನಿಂತಿರ್ತಾರೆ. ಬಲಬದಿಯಲ್ಲಿ ಹೋಗುವವರನ್ನು ಇವರಿಗೆ ತಳ್ಳಲಿಕ್ಕೆ ಆಗಲ್ಲ, ಯಾಕಂದ್ರೆ ಅವರ ಈ ಕಡೆಗೆ ಒಂದು ವಾಹನ ಇರ್ತದೆ. ಹೌದು ಹೌದು, ಆ ಕಡೆ ಹೋಗಿ ನಿಲ್ಲಿಸುವಷ್ಟು ಜಾಗ ಆಗಲ್ಲ. ಅವರು ಬಂದು ಅದಕ್ಕೆ ಪೊಲೀಸರು ನಿಮ್ಗೆ ಸಿಗ್ನಲ್ ಅಲ್ಲಿ ನಿಂತಿರೋದು. ಅಲ್ಲಿ ಬಂದು ನಿಂತಾಗ ಅವನನ್ನು ಈಚೆ ಎಳ್ಕೊಂಡು ಬರೋದು. ಬಲಬದಿಗೆ ಬರ್ತಾರಂತ ಹೇಳಿದ್ರೆ ಅವನಲ್ಲಿ ಯಾವುದಾದ್ರೂ ಒಂದು IB ಇದೆ ಅಂತ ಲೆಕ್ಕ. ಯಾವುದಾದ್ರೂ ಒಂದು ಸೊತ್ತು ಇಲ್ಲ ಅವನ ಹತ್ರ. ಒಂದು ಪೊಲೀಸ್ ಸರ್ಟಿಫಿಕೇಟ್ ಇಲ್ಲ, ಇಲ್ಲಾಂದ್ರೆ ಒಂದು ಇನ್ಸೂರೆನ್ಸ್ ಇಲ್ಲ, ಇಲ್ಲಾಂದ್ರೆ ಡಾಕ್ಯುಮೆಂಟ್ ಇಲ್ಲ, ಇಲ್ಲಾಂದ್ರೆ ಲೈಸೆನ್ಸ್ ಇಲ್ಲ. ಇಂಥದ್ದು ಯಾವ್ದಾದ್ರು ಒಂದು ಇಲ್ಲಂದ್ರೆ ಮಾತ್ರ ಅವ ರೈಟ್ ಸೈಡ್ಗೆ ಬರೋದು ಅಂತೇಳಿ ಪೊಲೀಸರಿಗೆ ಗೊತ್ತಿದೆ. ಆದ್ರಿಂದ ಅವ್ನು ನಿಂತಲ್ಲಿ ಅವರನ್ನು ಹಿಡ್ಕೊಂಡು ಬರ್ಬೇಕೆ ಹೊರತು ಅವನು ರನ್ನಿಂಗ್ ಹೋಗುವಾಗ ಅವರನ್ನು ನಿಲ್ಲಿಸಬಾರ್ದು ಅಂತೇಳಿ DG ಅವರ ಸುತ್ತೋಲೆ ಇದೆ. ಅದರ ನಂತರ ಈ ಕಳ್ಳತನಗಳು ಜಾಸ್ತಿ ಆಗಿದೆ ಅಂತ ನಾನು ಹೇಳಲ್ಲ. ಯಾಕಂತ ಹೇಳಿದ್ರೆ ಕಳ್ಳರು ಕಳ್ಳತನ ಮಾಡ್ಲಿಕ್ಕೆ ಏನು ಪ್ಲಾನ್ ಮಾಡ್ತಾರೋ, ಯಾವ ದಿಕ್ಕಿನಿಂದ ಎಸ್ಕೇಪ್ ಆಗ್ಬೇಕಂತಲೂ ಪ್ಲಾನ್ ಮಾಡ್ತಾರೆ. ಯಾವ ರೂಟಲ್ಲಿ ಹೋಗ್ಬೇಕು, ಯಾವ ರೂಟಲ್ಲಿ ಪೊಲೀಸ್ ಇಲ್ಲ, ಯಾವ ರೂಟಲ್ಲಿ ನಮ್ಗೆ ಹೋಗ್ಲಿಕ್ಕೆ ಅನುಕೂಲ ಇದೆ, ಇದನ್ನ ಆಲೋಚನೆ ಮಾಡಿ ಅವರು ಹೋಗ್ತಾರೆ. ಅಂತೆಂತ ಅವರು ಗಮ್ಯಸ್ಥಾನವನ್ನು ಎಲ್ಲಿಗೆ ತಲುಪಬೇಕು ಅಲ್ಲಿವರೆಗೆ ತಲುಪ್ತಾರೆ. ಆದ್ರಿಂದಾಗಿ ಅದು ಕಳ್ಳರಿಗೆ ಅದೊಂದು ವರದಾನ. ಮತ್ತೆ ಸಿಕ್ಕಿ ಬಿದ್ದರೆ ಅವರಿಗೆ ಆಗುವ ಶಿಕ್ಷೆಯ ಪ್ರಮಾಣ, ಅವರಿಗೆ ದೊಡ್ಡ ಶಿಕ್ಷೆ ಅಂತ ಹೇಳಿದ್ರೆ ಪೊಲೀಸರು 1-2 ದಿವಸ ಇಟ್ಟುಕೊಂಡು ಏನಾದ್ರು ರಿಪೇರಿ ಮಾಡಿದ್ದಾರೆ, ಅದು ದೊಡ್ಡ ಶಿಕ್ಷೆ. ಈಗ ಪೊಲೀಸರು ಆ ರಿಸ್ಕ್ ತಗೊಳ್ಳಿಕ್ಕೆ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ಸುಮ್ಮನೆ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಹೇಳಿ ಕಂಪ್ಲೇಂಟ್ ಆಗತ್ತೆ, ಅದಕ್ಕೆ ಒದ್ದಾಡಬೇಕು. ಹಿರಿಯ ಅಧಿಕಾರಿಗಳು ಸಪೋರ್ಟ್ ಮಾಡೋದಿಲ್ಲ. ಈ ರೀತಿಯ ಸಮಸ್ಯೆಗಳು ಪೊಲೀಸ್ ಇಲಾಖೆಯ ಒಳಗೆ ಇದೆ. ಹಿರಿಯ ಅಧಿಕಾರಿ ಹೇಳ್ತಾರೆ ನಿಮ್ಗೆ ಯಾಕೆ ಬೇಕು ತಲೆ ಬಿಸಿ, ಯಾರ್ದು ಲಾಸ್ ಆಗಿರೋದು, ನಮ್ಗೊಂದು ಕ್ರೈಮ್ ರೇಟ್ ಜಾಸ್ತಿ ಆಯ್ತು ಅಂತ ಹೇಳಿ ಅಷ್ಟೇ. ಅವ್ರು ನಮ್ಗೊಂದು ಕೇಸ್ ಅಷ್ಟೇ, ಅವ್ರು ಸಿಕ್ಕುವಾಗ ಸಿಗ್ತಾನೆ, ಈ ತರ ಅವನ ಗ್ರಾಚಾರ ಕೆಟ್ಟಾಗ ಆಗ ಹಿಡಿದು ಜೈಲಿಗೆ ಕಳಿಸಿ ಬಿಡುವ, ನಮ್ಮ ಕೇಸು ಕ್ಲಿಯರ್ ಆಗುವ. ಇಲ್ಲ, ನೀವು ಅದನ್ನು ಫಾಲೋ ಅಪ್ ಮಾಡಿಕೊಂಡು ಹೋಗುವಂತ ಇದಿಲ್ಲ. ನೀವು ಯಾವತ್ತು ಕ್ರಿಮಿನಲ್ ಪ್ರಕರಣಗಳಲ್ಲಿ ಹೇಗೆ ಅಂತ ಹೇಳಿದ್ರೆ, ಪ್ರಕರಣವನ್ನು ಪತ್ತೆ ಹಚ್ಚುವುದು ದೊಡ್ಡದಲ್ಲ, ಪ್ರಕರಣ ನಡೆದು ಅದನ್ನು ಪತ್ತೆ ಹಚ್ಚುವುದು ದೊಡ್ಡ ಕೆಲಸ ಅಲ್ಲ.
ಆದರೆ ಪ್ರಕರಣವನ್ನು ಪ್ರಿವೆಂಟ್ ಮಾಡ್ತೀರಲ್ಲ, ಅದು ನಡೆಯದಾಗೆ ನೋಡ್ಕೋತೀರಲ್ಲ, ಅದು ಪ್ರಿವೆನ್ಷನ್ ಆಫ್ ಬೆಟರ್ ದನ್ ಕ್ರೈಮ್ ಅಂತ ಹೇಳ್ತಾರೆ. ಯಾವತ್ತು ಪ್ರಿವೆನ್ಷನ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ಎಲ್ಲ ಈ ರೀತಿಯ ಒಂದು ಎಚ್ಚರಿಕೆಯನ್ನು ಕೊಡಬೇಕು. ನೀವು ಈ ರೀತಿಯಾಗಿ ಮಾಡಿ, ಆದಷ್ಟು ಪ್ರಿವೆನ್ಷನ್ ಆಗತ್ತೆ. ನಿಮ್ಗೆ ಯಾರ ಮೇಲೆ ಸಂಶಯ ಬಂತ, ನೀವು ಪೊಲೀಸರಿಗೆ ಮಾಹಿತಿ ಕೊಡಿ. ಪೊಲೀಸರಿಗೆ ಮಾಹಿತಿ ಕೊಡಿ, ಅವರು ಅದನ್ನು ಫಾಲೋಅಪ್ ಮಾಡ್ತಾ ಇರ್ತಾರೆ. ಮತ್ತೆ ಎಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಮೊದಲಾಗೆ ಇಲ್ಲ. ಮೊದಲಾದ್ರೆ ಸಿಬ್ಬಂದಿಗಳ ಕೊರತೆ ಇತ್ತು, ಈಗ ಕೊರತೆ ಇದೆ, ಆದ್ರೂ ಸಾಕಷ್ಟು ಸಂಖ್ಯೆಯಲ್ಲಿ ಸಿಬ್ಬಂದಿಗಳಿದ್ದಾರೆ. ಕ್ರೈಮ್ ಸೆಕ್ಷನ್ ಮೊದಲು ಕ್ರೈಮ್ ಮತ್ತು ಲಾ ಅಂಡ್ ಆರ್ಡರ್ ಸೆಕ್ಷನ್ ಒಟ್ಟಿಗೆ ಇತ್ತು, ಒಬ್ಬರೇ ಸಬ್ ಇನ್ಸ್ಪೆಕ್ಟರ್ ಇದ್ದದ್ದು. ಆ ಸಿಬ್ಬಂದಿಗಳನ್ನೇ ಕ್ರೈಮಿಗೆ ಅಂತ ಹೇಳಿ ವಿಂಗಡಣೆ ಮಾಡ್ತಾ ಇದ್ರು. ಈಗಲ್ಲ, ಈಗ ಕ್ರೈಮ್ ಸೆಕ್ಷನ್ ಬೇರೆ ಇದೆ, ಅದಕ್ಕೊಬ್ರು ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಅದಕ್ಕೊಬ್ರು ASI ಇದ್ದಾರೆ, ಅದಕ್ಕೆ ಹೆಡ್ ಕಾನ್ಸ್ಟೇಬಲ್, PC-ಗಳು ಕ್ರೈಮ್ ಸೆಕ್ಷನ್ಗೆ ಬೇರೆ ಇರ್ತಾರೆ, ಲಾ ಅಂಡ್ ಆರ್ಡರ್ ಸೆಕ್ಷನ್ಗೆ ಬೇರೆ ಇರ್ತಾರೆ. ಅದರಿಂದ ಆ ಸಿಬ್ಬಂದಿಗಳನ್ನು, ಕ್ರೈಮ್ ಸೆಕ್ಷನ್ ಸಿಬ್ಬಂದಿಗಳನ್ನು ನೀವು ಲಾ ಅಂಡ್ ಆರ್ಡರ್ಗೆ ಬಳಸ್ಕೊಳ್ಬೇಡಿ. ನೀವು ಲಾ ಅಂಡ್ ಆರ್ಡರ್ಗೆ ಬಳಸ್ಕೊಳ್ಬೇಕು, ಬಳಸಿಕೊಳ್ಳೇಬಾರ್ದು. ಹೇಳ್ತೇವೆ ನಾವು ಕೆಲವೊಂದ್ಸತಿ ಹಿರಿಯ ಅಧಿಕಾರಿಗಳ ಹೇಳ್ತೇವೆ, ನೀವು ಲಾ ಅಂಡ್ ಆರ್ಡರ್ಗೆ ಸಿಬ್ಬಂದಿಗಳನ್ನು ಬಳಸಿಕೊಳ್ಳುವ ಸಂದರ್ಭದಲ್ಲಿ ನೀವು DIR ಅಲ್ಲಿ, ಸಿಟಿಯಲ್ಲಾದ್ರೆ CIR, ಡಿಸ್ಟ್ರಿಕ್ಟ್ ಅಲ್ಲಾದ್ರೆ DIR, KSRP ಯಲ್ಲಿದ್ದಾರೆ, ಒಳ್ಳೆ ಎಜುಕೇಟೆಡ್ ಸಿಬ್ಬಂದಿಗಳಿದ್ದಾರೆ. PUC ದಾಟಿದವರು, ಡಿಗ್ರಿ ಮಾಡಿದವರು, ಎಲ್ಲರೂ ಪೋಸ್ಟ್ ಗ್ರಾಜುಯೇಷನ್ ಮಾಡಿದವರು DIR ಅಲ್ಲಿ, CIR ಅಲ್ಲಿ ಸ್ಟಾಫ್ ಇದೆ. ಅಂತ ಸಿಬ್ಬಂದಿಗಳನ್ನ ಆಯ್ಕೆ ಮಾಡಿಕೊಂಡು ಒಂದು 50 ಸಿಬ್ಬಂದಿಗಳನ್ನ ಜನರಲ್ ಡ್ಯೂಟಿಗೆ ಅಂದ್ರೆ ಪೊಲೀಸ್ ಸ್ಟೇಷನ್ ಡ್ಯೂಟಿಗೆ ಹಾಕೊಳ್ಳಿ. ನೀವು ಹೋಮ್ ಗಾರ್ಡ್ಸ್ ಇಂದ ಎರಬಲಾಗಿ ಪಡೆದುಕೊಳ್ಳೋದ್ರಿಂದ ನಿಮ್ಮ ಪೊಲೀಸ್ ಇಲಾಖೆಯಿಂದ ಪಡ್ಕೊಳ್ಳಿ. ಅವರು ದಿವಸ ವ್ಯಾಯಾಮ ಮಾಡಿ ಇದೆಲ್ಲ ಮಾಡಿ ಫಿಸಿಕಲಿ ಫಿಟ್ ಆಗಿರ್ತಾರೆ, ಅಂತವರನ್ನು ಇದಕ್ಕೆ ಜನರಲ್ ಡ್ಯೂಟಿಗೆ ಬಳಸ್ಕೊಂಡಿದ್ದಾರೆ. ಆದ್ರೆ ಇಲಾಖೆಯ ಒಳಗಿನ ಸಮಸ್ಯೆಯಿಂದ ಅದಕ್ಕೆ ಅವಕಾಶ ಇಲ್ಲ. ಅವರು ಯಾವ ವಿಭಾಗಕ್ಕೆ ಆಯ್ಕೆ ಆಗಿದ್ದಾರೆ ಅದೇ ವಿಭಾಗದಲ್ಲಿ ಇರಬೇಕು. ಅವರಿಗೆ ವರ್ಷದಲ್ಲಿ 3 ದಿವಸ ಮಾತ್ರ ಕೆಲಸ ಸಿಗುವುದು, ಯಾವ್ದೊಂದು ಗಲಾಟೆ ಆದ್ರೆ ಇಲ್ಲದ್ರೆ ಇದು ಯಾವುದು ಗಣಪತಿ ಇಲ್ಲ ನವರಾತ್ರಿ ಇಂಥ ಸಂದರ್ಭದಲ್ಲಿ ಮಾತ್ರ DIR CIRಗೆ ಸಿಬ್ಬಂದಿಗಳಿಗೆ ಕೆಲಸ ಸಿಗುವುದು, ಇಲ್ಲದ್ರೆ ಇಲ್ಲ. ಅದಕ್ಕೆ ನೋಡಿ, ನೀವು ಗಲಾಟೆ ಆದ ಕೂಡಲೇ KSRP ಅವರು ಬಂದ್ರು ಅಂತ ಹೇಳಿದ ಕೂಡಲೇ ಅವ್ರು ತಾರಾಮಾರ ಹೊಡೆಯುವುದು ಯಾಕಂತ ಹೇಳಿದ್ರೆ ಅವ್ರಿಗೆ ಸಿಕ್ಕುದೇ ಚಾನ್ಸ್ ವರ್ಷಕ್ಕೆ 2 ಬಾರಿ ಪೊಲೀಸ್ ಕೆಲಸ ಮಾಡ್ಲಿಕ್ಕೆ ಸಿಕ್ಕುದೇ ಅವರಿಗೆ ಚಾನ್ಸ್ ವರ್ಷಕ್ಕೆ 2 ಬಾರಿ. ಅದಕ್ಕೆ ಅವರು ತಾರಾಮಾರ ಹೊಡಿತಾರೆ ಅಂತ ಹೇಳಿ ಅಂತವ್ರನ್ನ ಈ ವಿಷಯದಲ್ಲಿ ಏನು ಉಪಯೋಗ ಮಾಡ್ಕೊಳ್ಬೇಕು ಅಂತ ಹೇಳಿ. ಅವರ ಮ್ಯಾನ್ ಪವರ್ ಯೂಸ್ ಆಗಬೇಕು, ಸಮಾಜಕ್ಕೆ ಯೂಸ್ ಆಗಬೇಕು. ಆಯ್ತಾ? ಆ ರೀತಿಯಾಗಿ ಮಾಡ್ತಾರೆ. ಅವರು ಬರ್ತಾರೆ, ಬರುದಿಲ್ಲ ಅಂತ ಹೇಳಿಲ್ಲ, ಅವರಿಗೆ ಜನರಲ್ ಡ್ಯೂಟಿ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಅವ್ರು ಸಹ ಬರ್ತಾರೆ. ಆ ರೀತಿ ಮಾಡಿದ್ರೆ ಇದನ್ನು ಪ್ರಿವೆಂಟ್ ಮಾಡಬಹುದು. ಮತ್ತೆ ಇನ್ನೊಂದಿಷ್ಟು ಜಾಗಗಳಲ್ಲಿ CC ಕ್ಯಾಮೆರಾ ವ್ಯವಸ್ಥೆಗಳೇ ಇಲ್ಲ. ಈಗ ನೋಡಿ, CC ಕ್ಯಾಮೆರಾಗಳ ಸಿಸ್ಟಮ್ ಬಂದದ್ದು ಯಾವಾಗ ಹೇಳಿ ಒಮ್ಮೆ? ಇತ್ತೀಚೆಗೆ ಒಂದು 15 ವರ್ಷಗಳ ಹಿಂದೆ ಬಂದದ್ದು. ಅದಕ್ಕಿಂತ ಮೊದಲು CC ಕ್ಯಾಮೆರಾ ಇಲ್ಲದ ಇದ್ದಾಗ ಪೊಲೀಸರು ಕೆಲಸ ಮಾಡ್ಲಿಲ್ವಾ? ಮಾಡಿದ್ದಾರೆ. CC ಕ್ಯಾಮೆರಾಗಳು ಇಲ್ಲದಾಗ ಪೊಲೀಸರು ಕೆಲಸ ಮಾಡಿಲ್ವಾ? ಮಾಡಿದ್ದಾರೆ. ಮೊಬೈಲ್ಗಳು ಇಲ್ಲದ ಸಂದರ್ಭದಲ್ಲಿ ಪೊಲೀಸರು ಕೆಲಸ ಮಾಡ್ಲಿಲ್ವಾ? ಮಾಡಿದ್ದಾರೆ. ಈಗ ಯಾಕೆ ನೀವು ಪ್ರತಿಯೊಂದಕ್ಕೂ CC ಕ್ಯಾಮೆರಾವನ್ನು ಡಿಪೆಂಡ್ ಆಗ್ತೀರಿ, ಮೊಬೈಲ್ ಟ್ರ್ಯಾಕಿಂಗ್ ಅನ್ನು ಡಿಪೆಂಡ್ ಆಗ್ತೀರಿ? ನಿಮಗೆ ಕೆಲಸ ಮಾಡ್ಲಿಕ್ಕೆ ಉತ್ಸಾಹ ಇಲ್ಲ ಅಂತ ಹೇಳಿ. ಸುಲಭ ಆಗುತ್ತೆ, ಅದು ಸುಲಭ ಆಗ್ತದೆ, ಹೌದು. ವೈಜ್ಞಾನಿಕವಾದ ರೀತಿಯಲ್ಲಿ ತನಿಖೆಗೆ ಅದು ಸುಲಭ ಆಗ್ತದೆ, ಹೌದು. ಆದ್ರೆ ಅದು ಎರಡೂ ಇಲ್ಲದಾಗ, ಮೊಬೈಲ್ ಮತ್ತು CC ಕ್ಯಾಮೆರಾ ಇಲ್ಲದ ಸಂದರ್ಭದಲ್ಲಿ ಪೊಲೀಸರು ಕೆಲಸ ಮಾಡ್ಲಿಲ್ವಾ? ಪ್ರಕರಣಗಳನ್ನು ಪತ್ತೆ ಹಚ್ಚಲಿಲ್ವಾ? ಹಚ್ಚಿದ್ದಾರೆ, ಆದ್ರೆ ಈಗ ಹೆಚ್ಚಾಗಿದೆ ಅಲ್ವಾ ಸರ್? ಈಗ ಹೆಚ್ಚಾದದ್ದೇನು? ನಿಮ್ಮನ್ನು ಪೊಲೀಸ್ ಇಲಾಖೆಯನ್ನು ನೀವು ಈ ರೀತಿಯ ಫೆಸಿಲಿಟಿಯನ್ನು ಕೊಟ್ಟು ಸೋಮಾರಿಗಳನ್ನಾಗಿ ಮಾಡಿದ್ದೀರಿ. ಅವನು ಸೋಮಾರಿಗಳನ್ನಾಗಿ ಮಾಡಿದ್ದೀರಿ. ನೋಡಿ, ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ PC ಹತ್ರ ಒಂದು ಕೇಸ್ ಫೈಲ್ ಕೊಟ್ಟು ಸ್ಟಡಿ ಮಾಡು ಅಂತ ಹೇಳಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಗೊತ್ತಿರ್ಲಿಕ್ಕಿಲ್ಲ, ಸ್ಟಡಿ ಮಾಡಲ್ಲವ. ಇಂಟ್ರೆಸ್ಟ್ ಇರಬೇಕು. ಒಂದು ಸಣ್ಣೊಂದು ಉದಾಹರಣೆ ಹೇಳ್ತೇನೆ. ಬದಿಯಡ್ಕ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಗಂಡ ಮತ್ತು ಹೆಂಡತಿಯ ಮರ್ಡರ್ ಆಯ್ತು. ಗಂಡ ಮತ್ತು ಹೆಂಡತಿಯ ಗಂಡನ ಮರ್ಡರ್ ತೋಟದಲ್ಲಿ ಆಯ್ತು, ಹೆಂಡತಿಯ ಮರ್ಡರ್ ಮನೆಯಲ್ಲಿ ಆಯ್ತು. ಶ್ರೀಕೃಷ್ಣ ಭಟ್ ಮತ್ತು
ಶ್ರೀಕೃಷ್ಣ ಭಟ್ ಅವರ ಹೆಂಡತಿ ಶ್ರೀಮತಿ ಅಂತ ಅವರ ಹೆಸರು. ಮನೆಯಲ್ಲಿ ಬಂಗಾರ ಗಿಂಗಾರ ಎಲ್ಲ ಇತ್ತು, ಅದನ್ನೆಲ್ಲ ದೋಚಿಕೊಂಡು ಹೋಗಿದ್ದು. ಒಬ್ಬ ಮಂತ್ರವಾದಿ ಅದನ್ನು ಮರ್ಡರ್ ಮಾಡಿದ್ದಾನೆ ಅನ್ನೋದು ಆರಂಭಿಕವಾಗಿ ಮಾಹಿತಿಗಳು ಇತ್ತು. ಆ ಮಂತ್ರವಾದಿ ಯಾರಾದ್ರೂ ಗೊತ್ತಾಗಿತ್ತು, ಇಮಾಮ್ ಹುಸೇನ್ ಅಂತ ಹೇಳಿ, ಸಾಗರದ ಜನ್ನತ್ ಗಲ್ಲಿ ಅವರು. ಬದಿಯಡ್ಕ ಪೊಲೀಸರು ಬಂದ್ರು ಮಂಗಳೂರಿಗೆ. ಅವನ ಕುದ್ರೋಳಿ ಹತ್ರ ಮನೆ ಇತ್ತು, ಮನೆಗೆ ನುಗ್ಗಿದ್ರು, ಎಲ್ಲ ಹುಡುಕಿದ್ರು, ಅವ ಸಿಗ್ಲಿಲ್ಲ. ವರ್ಷಗಳು ಕಳೆಯಿತು, ಆರೋಪಿ ಸಿಗ್ಲಿಲ್ಲ. ಆರೋಪಿ ಯಾರಂತ ಗೊತ್ತಾಗಿದೆ, ಆರೋಪಿ ಸಿಗ್ಲಿಲ್ಲ. ಆರೋಪಿ ಯಾರಂತ ಗೊತ್ತಾಗಿದೆ, ಅವನು ಸಿಗ್ಲಿಲ್ಲ. ಅವನ ಮನೆಗೆ ಹೋದ್ರು, ಬಂದ್ರು, ಎಲ್ಲ ಮಾಡಿದ್ರು, ಸಿಗ್ಲಿಲ್ಲ. ಆ ಕೇಸು ಕ್ರೈಮ್ ಬ್ರಾಂಚ್ಗೆ ಹೋಯ್ತು. ಕ್ರೈಮ್ ಬ್ರಾಂಚ್ ಅಂದ್ರೆ ನಮ್ಮ COD, ಕ್ರೈಮ್ ಬ್ರಾಂಚ್ನವರು ತನಿಖೆ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಸಿಗ್ಲಿಲ್ಲ. ಅದ ನಂತರ ಅದು CBIಗೆ ಹೋಯ್ತು. CBIನವರು 5 ವರ್ಷ ತನಿಖೆ ಮಾಡಿದ್ರು. ಆರೋಪಿ ಗೊತ್ತಿದ್ದು ಹಿಡಿಲಿಕ್ಕಾಗ್ಲಿಲ್ಲ. 5 ವರ್ಷ CBIನವರಿಗೆ. ಅವರು ವಾಪಸ್ ಫೈಲ್ ಕಳಿಸಿದ್ರು. ಪುನಃ ಕ್ರೈಮ್ ಬ್ರಾಂಚಿಗೆ ಬಂತು. ಕ್ರೈಮ್ ಬ್ರಾಂಚಿನವರು ಪುನಃ ಆ ಫೈಲನ್ನು ಬದಿಯಡ್ಕ ಪೊಲೀಸ್ ಸ್ಟೇಷನ್ಗೆ ಕೊಟ್ಟರು. ಪುನಃ ಬದಿಯಡ್ಕ ಪೊಲೀಸ್ ಸ್ಟೇಷನ್ ಇತ್ತದು. ಅದನ್ನು ಪುನಃ ಅವರು 4-5 ಸರಿ ಎಲ್ಲೆಲ್ಲ ಹೋದ್ರು, ಹುಡುಕಿದ್ರು. ಅಷ್ಟೊತ್ತಿಗೆ ವರ್ಷಗಳು 18-20 ವರ್ಷಗಳೇ ಕಳೆದು ಹೋಗಿತ್ತು. ಜನರಿಗೂ ಮರೆತು ಹೋಗಿತ್ತು. ಆಗ ಚಿಕ್ಕ ಹುಡುಗರು, ಅವರ ಮಕ್ಕಳು, ಅವರು ಮಲಗಿದ್ರು ಆ ಸಂದರ್ಭದಲ್ಲಿ. ಈಗ ಯುವಕರಾಗಿದ್ದಾರೆ. ಇಂತ ಸಂದರ್ಭದಲ್ಲಿ ಒಬ್ಬರು ಪ್ರೊಬೇಷನರಿ ಸಬ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಆಗಿ ಅಪಾಯಿಂಟ್ಮೆಂಟ್ ಆಗಿದೆ. ಅವರನ್ನು ಕ್ರೈಮ್ ಬ್ರಾಂಚ್ಗೆ ಹಾಕಿದ್ರು. ಅವರು ಕುತೂಹಲಕ್ಕಾಗಿ ಈ ಫೈಲ್ ಅನ್ನು ನೋಡಿದ್ರು. ಕ್ರೈಮ್ ಬ್ರಾಂಚ್ ಅಲ್ಲಿ ಆಗ ಅವ್ರಿಗೆ ಇಂಟ್ರೆಸ್ಟ್ ಬಂತು. ಇಂಟ್ರೆಸ್ಟ್ ಬಂದಾಗ ಅವರ ಹಿರಿಯ ಅಧಿಕಾರಿಗಳಿಗೆ ಹೇಳಿದ್ರು, ನಾನು ಈ ಕೇಸನ್ನು ತನಿಖೆ ಮಾಡಬಹುದಾ, ತನಿಖೆ ಮಾಡ್ತೇನೆ ಅಂತ ಹೇಳಿ. ಅದಕ್ಕೆ IR ಆಫೀಸರ್ ಹೇಳಿದ್ರಂತೆ, ನಿಂಗೆ ಮನೆಗೆ ಹೋಗಿ 4 ದಿವಸ ರಜೆ ಮಾಡ್ಬೇಕಂತ ಇದ್ರೆ ಹೋಗು, ರಜೆ ಕೊಡ್ತೇನೆ. ಮತ್ತೆ ಆ ಫೈಲ್ನ ದೆಸೆಯಿಂದ ಹೋಗಿ ಮನೆಯಲ್ಲಿ ಕೂತ್ಕೊಳ್ಬೇಡ ಅಂತ, ಆನ್ ಡ್ಯೂಟಿ ಕೂತ್ಕೊಳ್ಬೇಡ ಅಂತ ಹೇಳಿ. ಇಲ್ಲ ಸರ್, ನೀವು ಪರ್ಮಿಷನ್ ಕೊಟ್ರೆ ನಾನು ಆ ರೀತಿ ಹೋಗ್ತೇನೆ, ಇಲ್ಲಾಂದ್ರೆ ನಂಗೆ ಫೈಲ್ ಕೊಡಿ, ನಾನು ಲಾಸ್ ಆಫ್ ಪೇ ರಜೆ ಹಾಕಿ ಹೋಗ್ತೇನೆ ಅಂತ ಹೇಳಿ. ಲಾಸ್ ಆಫ್ ಪೇ ನಂಗೆ ಸಂಬಳ ಬೇಡ ಅಂತ, ನಾನು ಆ ಕೇಸನ್ನು ಹಿಡಿತೇನೆ ಅಂತ. ಆಗ ಅವ್ರಿಗೆ ಆಯ್ತು ಬೇಡ, ಒಂದು ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಆಯ್ತು ಅಂತ ಹೇಳಿ ಅವ್ರು ಮೆಮೊ ಕೊಟ್ರು. ಆ ಫೈಲ್ ಇಟ್ಕೊಂಡು ಸೀದಾ ಬಂದು ಸಾಗರದಲ್ಲಿ ಕೂತ್ರು. ಸಬ್ ಇನ್ಸ್ಪೆಕ್ಟರ್ ಅಂತ ಗುರುತಿಸ್ಕೊಳ್ಳಿಲ್ಲ ಯಾರಿಗೂ. ಎಲ್ಲ ಜನರೊಟ್ಟಿಗೆಲ್ಲ ಮಾಡಿಕೊಂಡ್ರು. ನಮ್ಮ ಮನೆ ನೋಡಿದ್ರು, ಅವನ ಫ್ಯಾಮಿಲಿಗಳ ಎಲ್ಲರ ಹೆಸರು ಎಲ್ಲಾನು ಕಲೆಕ್ಟ್ ಮಾಡ್ಕೊಂಡ್ರು, ಅವರ ನಂಬರ್ ಕಲೆಕ್ಟ್ ಮಾಡ್ಕೊಂಡ್ರು. ಅವರ ಆಲೋಚನೆ ಏನಿತ್ತು ಅಂತ ಹೇಳಿದ್ರೆ, ಘಟನೆ ನಡೆದ 94ರಲ್ಲಿ ಮೊಬೈಲ್ ಇರಲಿಲ್ಲ. 94ರಲ್ಲಿ ಮೊಬೈಲ್ ಇರ್ಲಿಲ್ಲ. ಈಗ 2014ರಲ್ಲಿ ಮೊಬೈಲ್ ಇರ್ಬೇಕಲ್ಲ, 30 ವರ್ಷದ ನಂತರ ಮೊಬೈಲ್ ಇರ್ಬೇಕಲ್ಲ. ಮೊಬೈಲ್ ಇದ್ರೆ ಅವರು ಮನೆಯವರೊಟ್ಟಿಗೆ ಎಲ್ಲಿಯಾದ್ರೂ ಸಂಪರ್ಕದಲ್ಲಿ ಇರ್ಬೇಕಲ್ಲ ಅಂತ ಹೇಳಿ ಅವರು ಸಾಧಾರಣ 1-2 ತಿಂಗಳು ಅಲ್ಲೇ ಇದ್ದು, ಈ ಯಾರು ಆರೋಪಿ ಇದ್ದಾನೆ ಇಮಾಮ್ ಹುಸೇನ್, ಅವನ ಮೊಬೈಲ್ ನಂಬರ್ ಅನ್ನು, ಅವನ ಹೆಂಡತಿಯ ಮೊಬೈಲ್ ನಂಬರ್ ಅನ್ನು ಕಲೆಕ್ಟ್ ಮಾಡಿ ಆ ಮೊಬೈಲ್ ನಂಬರ್ ಅನ್ನು ಅವರ ಕ್ರೈಮ್ ಬ್ರಾಂಚಿನ ಆಫೀಸರ್ ಕಳಿಸಿದ್ರು. ನೋಡಿ, ಒಂದು ನಂಬರ್ ಸಿಕ್ಕಿದೆ, ಅದರ ಕಾಲ್ ಡೀಟೇಲ್ಸ್, ಲೊಕೇಶನ್ ಸರ್ಚ್ ಮಾಡಿದ್ದೆ. ನೋಡುವಾಗ ಅದು ನೆಲಮಂಗಲ ನಲ್ಲಿ ಲೊಕೇಶನ್ ತೋರಿಸ್ತಾ ಇದೆ. ನೆಲಮಂಗಲದಲ್ಲಿ ಇದೆ, ಬೆಂಗಳೂರು ನೆಲಮಂಗಲ. ಇವರು ಸೀದಾ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋದ್ರು. ಅವರಿಗೆ ನೆಲಮಂಗಲ ರೂರಲ್ ಡಿಸ್ಟ್ರಿಕ್ಟ್ ಅಂತ ಗೊತ್ತಿರ್ಲಿಲ್ಲ. ಇದು ಪೊಲೀಸ್ ಇಲಾಖೆಯ ಒಂದು ಸಮಸ್ಯೆ ನೋಡಿ. ನೆಲಮಂಗಲ ರೂರಲ್ ಡಿಸ್ಟ್ರಿಕ್ಟ್, ಸಿಟಿಗೆ ಬರಲ್ಲ. ಅವರು ಸೀದಾ ಕಮಿಷನರ್ ಆಫೀಸ್ಗೆ ಹೋದ್ರು. ಕಮಿಷನರ್ ಆಫೀಸ್ ಹೋಗಿ ಪರಿಚಯ ಮಾಡ್ಕೊಂಡು, ನಾನು ಕೇರಳದ ಸಬ್ ಇನ್ಸ್ಪೆಕ್ಟರ್ ಕಮಿಷನರ್ ಮೀಟ್ ಮಾಡ್ಲಿಕ್ಕೆ ಅಂತ ಹೇಳಿ. ಕಮಿಷನರ್ ಮೀಟ್ ಮಾಡಿದ್ರೆ, ಕಮಿಷನರ್ ಒಪ್ಪಿದ್ರೆ ಇಡೀ ಆ ವ್ಯವಸ್ಥೆ, ಕಮಿಷನರೇಟ್ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಗಳೆಲ್ಲ ಒಟ್ಟಿಗಿರ್ತದೆ. ನಮಗೆ IR ಆಫೀಸರ್ನ ಯಾಕೆ ಮೀಟ್ ಮಾಡ್ಬೇಕಂತ ಹೇಳುದು ಅದಕ್ಕೆ. ಇಡೀ ವ್ಯವಸ್ಥೆ ಒಟ್ಟಿಗಿರ್ತದೆ. ಹಾಗೆ ಅವ್ರನ್ನ ಮೀಟ್ ಮಾಡಿ ಹೇಳಿದಂತೆ, ಈಗ ಸಂಗತಿ ಆಗಿದೆ, ನಮ್ಮೊಂದು ಕೇಸಿನ ಅಕ್ಯೂಸ್ ನೆಲಮಂಗಲದಲ್ಲಿ ಇದ್ದಾನೆ ಅಂತ ಮಾಹಿತಿ ಇದೆ, ನಮಗೆ ಸಪೋರ್ಟ್ ಮಾಡ್ಬೇಕು. ಹಾಗಾದ್ರೆ ನಿಮ್ಮ ಕೇರಳದ ಕೇಸು ನಾವ್ಯಾಕೆ ಸಪೋರ್ಟ್ ಮಾಡಲಿಲ್ಲ? ಅದು ಸಹ ನೆಲಮಂಗಲ ನನ್ನ ಜುಡಿಷನ್ಗೆ ಬರಲ್ಲ ಅಂತ. ಅದನ್ನು ಅದರಲ್ಲಿ ಬಂದರು. ಅದ ನಂತರ ನೆಲಮಂಗಲಕ್ಕೆ ಬಂದರು. ನೆಲಮಂಗಲ ಪೊಲೀಸ್ ಕಾನ್ಸ್ಟೇಬಲ್ ಅನ್ನು ಪರಿಚಯ ಮಾಡಿಕೊಂಡ್ರು. ಅವನ ಥ್ರೂ ಅವನು ಹಿಡಿದ್ರು.
ಹಿಡಿದ್ರು 19 ವರ್ಷಗಳ ನಂತರ. ಓಕೆ. ಆಯ್ತಾ, ಕೇರಳ ಕಾಸರಗೋಡು ಕೋರ್ಟಲ್ಲಿ ಅವನಿಗೆ ಶಿಕ್ಷೆ ಆಯಿತು, ಹೈಕೋರ್ಟಲ್ಲಿ ಆ ಕೇಸ್ ಬಿಟ್ಟು ಹೋಯ್ತು, ಅದು ಪ್ರಶ್ನೆ ಬೇರೆ. ಈ ರೀತಿಯಾಗಿ ಇಂಟ್ರೆಸ್ಟ್ ಅಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ಇರ್ತಾರೆ. ಅಂತ ಸ್ಟಾಫ್ಗಳನ್ನ ಗುರುತಿಸಿಕೊಂಡು ಅವರನ್ನ ಈ ಕ್ರೈಮ್ಗಳನ್ನ ಪ್ರಿವೆಂಟ್ ಮಾಡುವಂಥದ್ದು, ಅದನ್ನು ನಿಯಂತ್ರಿಸುವಂತಹ ಕೆಲಸವನ್ನ ಹಿರಿಯ ಅಧಿಕಾರಿಗಳು ಮಾಡಬೇಕು ಅಂತ. ಧನ್ಯವಾದಗಳು ಸರ್, ನಮ್ಮ ಜೊತೆ ಇಷ್ಟೊತ್ತು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ. ನೋಡಿದ್ರಲ್ವ ವೀಕ್ಷಕರು, ಇದಾಗಿತ್ತು ಇವತ್ತಿನ ಸುದ್ದಿ. ಮುಂದೆ ಇನ್ನಷ್ಟು ಸುದ್ದಿನ ನಿಮಗೋಸ್ಕರ ತಗೊಂಡು ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ V4 ನ್ಯೂಸ್. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore.
AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Ideal ice cream, milky way to your heart. Embellished with a variety of fruits and flavored with rich crunch and chips, they treat your taste buds. Ideal ice cream. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ